ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀರಾಧ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತಹ ಶ್ರೀಲ ಪ್ರಭುಪಾದ ಲೀಲಾಮೃತ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣದ ಜೊತೆಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಶ್ರೀಮತೆ ಜಯ ಪತಾಕಾ ಸ್ವಾಮಿನೇತಿ ನಾಮಿನೇ. ನಮಃ ಆಚಾರ್ಯ ಪಾದಾಯ ನಿತಾಯ ಕೃಪಾ ಪ್ರದಾಯಿನೇ ಗೌರ ಕಥಾ ದಾಮದಯ ನಗರ ಗ್ರಾಮ ತಾರಿಣಿ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನೇತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೇ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೇ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀರಾಧ ಗೋವಿಂದ ಕೀ ಜೈ. ಶ್ರೀ ಶ್ರೀ ಗೌರ ನಿತಾಯ್ ಕೀ ಜೈ. ಶ್ರೀಲ ಪ್ರಭುಪಾದ ಕೀ ಜೈ. ಶ್ರೀಲ ಗುರುದೇವ್ ಕೀ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕೀ ಜೈ. ಶ್ರೀಲ ಪ್ರಭುಪಾದ ಕೀ ಜೈ. ಶ್ರೀಲ ಗುರುದೇವ್ ಕೀ ಜೈ. ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಕೇಳಿಸುತ್ತೆ ಮಾತಾಜಿ. ಇದೆ ಮಾತಾಜಿ, ಕ್ಲಿಯರ್ ಇದೆ. ಹರೇ ಕೃಷ್ಣ, ಕ್ಲಿಯರ್ ಇದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಕೆ, ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಸೊ ಇವತ್ತಿನ ತರಗತಿಗಿಂತ ಮುಂಚೆ ನಾವು ನಿನ್ನೆಯ ತರಗತಿಯ ಪುನರಾವರ್ತನೆಯನ್ನ ಮಾಡ್ಕೊಂಡು ಬರೋಣ. ಸೊ ನಿನ್ನೆಯ ತರಗತಿಯಲ್ಲಿ ಈಗಾಗಲೇ ಶ್ರೀಲ ಪ್ರಭುಪಾದವರು ಈ ನೃತ್ಯವನ್ನ ಹೇಗೆ ತಮ್ಮ ಅನುಯಾಯಿಗಳಿಗೆ ತಿಳಿಸಿಕೊಟ್ರು, ಮತ್ತೆ ಅದೇ ನೃತ್ಯವನ್ನ ಈ ಒಂದು ಆನಂದ
ಭವನದಲ್ಲಿ ಈ ಒಂದು ಯಾರು ಡಾಕ್ಟರ್ ಮಿಶ್ರಾ ಅವರ ಒಂದು ಮನೆಯಲ್ಲಿ ಅಥವಾ ಅಂಗಳದಲ್ಲಿ ಹೇಗೆ ಈ ನೃತ್ಯ ಯಶಸ್ವಿ ಆಯಿತು ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಮತ್ತೆ ಅದೇ ದಿನದಂದು ಹೋವರ್ಡ್ಗೆ ಬಿದ್ದಂತಹ ಕನಸನ್ನ ನಾವು ತಿಳಿದುಕೊಂಡ್ವಿ. ಮತ್ತೆ ಜೊತೆಗೆ ಕೀತ್ಗೆ ಕೂಡ ಆಧ್ಯಾತ್ಮಿಕವಾದಂತಹ ಇಬ್ರು ಹೋವರ್ಡ್ ಮತ್ತೆ ಕೀತ್ ಕನಸನ್ನ ಕಂಡ್ರು. ಮತ್ತೆ ವಿಶ್ವಸಂಸ್ಥೆ ತನ್ನ ಸಹಾಯ ಹಸ್ತವನ್ನ ಈ ಒಂದು ವಿಯೆಟ್ನಾಂಗೆ ಕೊಟ್ಟದ್ರ ವಿಷಯದಲ್ಲಿ ಈ ಒಂದು ಯುದ್ಧ ಪ್ರಾರಂಭ ಆಗಿದ್ದಕ್ಕೆ ಹೇಗೆ ಅಮೆರಿಕ 2 ವಿಮಾನಗಳ ಮೂಲಕ ಬಾಂಬ್ ಅನ್ನ ಸ್ಫೋಟಿಸುತ್ತಾವೋ, ಸೊ ಅದಕ್ಕೆ ವಿರೋಧಿಸಿ ಶಾಂತಿಯ ಜಾಗರ ಆಗ್ಬೇಕು ಅನ್ನೋದನ್ನ ಘೋಷಿಸಲಾಯಿತು. ಸೊ ಆ ಶಾಂತಿ ಜಾಗರಕ್ಕಾಗಿ ಪ್ರಭುಪಾದರಿಗೆ ಒಂದು ಪತ್ರವನ್ನ ಬರೆಯಲಾಯಿತು. ಹೇಗೆ ಪ್ರಭುಪಾದರು ಮತ್ತೆ ಅವರ ತಂಡ ಈ ವಿಶ್ವಸಂಸ್ಥೆಯ ಮುಂದೆ ಈ ಶಾಂತಿಯ ಜಾಗರಕ್ಕೆ ಪಾಲ್ಗೊಂಡ್ರು ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಮತ್ತೆ ಈ ಶಾಂತಿ ಜಾಗರದ ವೇಳೆ ಆದಂತಹ ಘಟನೆಗಳನ್ನು ಕೂಡ ನಾವು ತಿಳಿದುಕೊಂಡ್ವಿ. ಮತ್ತೆ ಪ್ರಭುಪಾದರು ಹೇಗೆ ಅಲ್ಲಿ ತಮ್ಮ ಕೃಷ್ಣ ಪ್ರಜ್ಞೆಯ ಕುರಿತು ಪ್ರಚಾರವನ್ನ ಮಾಡಿದ್ರು ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಸೊ ಇವತ್ತಿನ ತರಗತಿಯಲ್ಲಿ ಅದೇ ಈ ಒಂದು ಶಾಂತಿ ಜಾಗರದ ಕುರಿತು ಮುಂದುವರಿಸುತ್ತಾ ಮತ್ತು ಈ ಸ್ಟೈನ್ಲಿಯ ಕತೆ, ಸೊ ಸ್ಟೈನ್ಲಿಯ ಕತೆ ಏನಿದೆ ಮತ್ತೆ ಹೇಗೆ ಅವರು ಪ್ರಭುಪಾದವರು ಅವನ ಮೇಲೆ ಕ್ರೋಧ ವ್ಯಕ್ತಪಡಿಸಿದ್ರು ಅನ್ನೋದನ್ನ ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ಸೊ ಮಾತಾಜಿಯವರು ಅಲ್ಫಾಬೆಟಿಕಲಿ ಕೂಗ್ತಾರೆ ಎಲ್ರಿಗೂ. ಸೊ ದಯವಿಟ್ಟು ಸರಿಯಾದ ಸಮಯಕ್ಕೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಇದು ಕೇವಲ 1 ತಾಸಿನ ತರಗತಿ ಆಗಿರೋದ್ರಿಂದ ಸಮಯ ತುಂಬಾನೇ ವ್ಯಯವಾಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಸಹಕರಿಸಿ. ಹರೇ ಕೃಷ್ಣ. ಮಾತಾಜಿ. ಕುಲಕರ್ಣಿ ಮಾತಾಜಿ ಓದಿ. ಲತಾ ದಾಮೋದರ್. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತದೆ, ಓದಿ. ಹರೇ ಕೃಷ್ಣ. ಒಂದ್ ನಿಮಿಷ ನಾಗವೇಣಿ ಮಾತಾಜಿ, ನೀವು ಅದು ಅನ್ಮ್ಯೂಟ್ ವಿಡಿಯೋ ಮಾಡ್ತಾ ಇದ್ದೀರಾ? ನನ್ಗೆ ಈಗ ಗೊತ್ತಾಯ್ತು. ಯಾಕಂದ್ರೆ ಅವ್ರ ಲತಾ ದಾಮೋದರ್ ಮಾತಾಜಿದು ವಿಡಿಯೋ ಆನ್ ಆಯ್ತು. ಸೊ ನೋಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ ಓದ್ತೇನೆ ಮಾತಾಜಿ, ಓದ್ತೇನೆ. ಸೆಪ್ಟೆಂಬರ್ 1 ವಿಶ್ವಸಂಸ್ಥೆಯ ಕಟ್ಟಡದಲ್ಲಿ ಸ್ವಾಮೀಜಿಯ ತಂಡವಿದ್ದ ಚಿತ್ರವನ್ನು ದಿ ನ್ಯೂಯಾರ್ಕ್ ಪೋಸ್ಟ್ ಪ್ರಕಟಿಸಿತು. ಆ ಪತ್ರಿಕಾ ಭಾಗವನ್ನು ಸ್ಟೀವ್ ಸ್ವಾಮೀಜಿಯಲ್ಲಿಗೆ ತಂದ. ಸ್ವಾಮೀಜಿ ನೋಡಿ, ಅವರು ನಿಮ್ಮನ್ನು ಅಲ್ಲಿ ಸ್ವಾಮಿ ಕೃಷ್ಣನೆಂದು ಉಲ್ಲೇಖಿಸಿದ್ದಾರೆ. ಪ್ರಭುಪಾದ: ಸ್ವಾಮಿ ಕೃಷ್ಣ ಒಳ್ಳೆಯದು. ಈ ಚಿತ್ರದಲ್ಲಿ ಕೆಲವು ಹುಡುಗರು ತಮ್ಮ ತೋಳುಗಳಲ್ಲಿ ತಲೆಯನ್ನು ಒರೆಸಿ ಇಟ್ಟುಕೊಂಡು ಕುಳಿತಿದ್ದರು. ನೀವು ಎಲ್ಲಿದ್ದೀಯಾ? ಪ್ರಭುಪಾದರು ಕೇಳಿದರು. ಸ್ಟೀವ್ ಗುರುತಿಸಿದ. ಓಹೋ, ನಿನ್ನ ತಲೆಯ ಕೆಳಗೆ ಹಾಕಿ ಹೇಗೆ ನೀನು ಸಂಕೀರ್ತನ ಮಾಡುತ್ತಿದ್ದೀಯೋ? ಪ್ರಭುಪಾದರು: ಬೋರ್ಗರಟರ ಸಂಪರ್ಕಕ್ಕೆ ಕಟ್ಟುಬಿದ್ದು ಶಾಂತಿ ಜಾಗರದಲ್ಲಿ ಪಾಲ್ಗೊಂಡಿದ್ದರು. ಈಗ ಬೋರ್ಗರ್ಟ್ ತಮ್ಮ ಮೆಚ್ಚುಗೆಯನ್ನು ಸಲ್ಲಿಸಲು ಹಾಗೂ ಅಂಗಡಿ ಮಳಿಗೆಗೆ ಭೇಟಿ ಕೊಡುವುದಕ್ಕೆ ಸಮ್ಮತಿಸಲು ಸ್ವಾಮೀಜಿಗೆ ಫೋನ್ ಮಾಡಿದರು. ಆತ ಸಹಾಯ ನೀಡ ಬಯಸಿದರು. ಸ್ವಾಮೀಜಿಯವರು ಸಂಸ್ಥೆಯೊಂದಿಗೆ ಹೇಗೆ ಕೆಲಸ ಮಾಡಬಹುದು ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಶಾಂತಿ ಆಂದೋಲನಕ್ಕೆ ಪ್ರಮುಖ ಜನರಿಗೆ ಹೇಗೆ ಸಹಾಯ ಕೋರಬಹುದು ಎನ್ನುವುದನ್ನು ಚರ್ಚಿಸಿದ್ದರು. ಪ್ರಭುಪಾದರು ಮಿಸ್ಟರ್ ಬೋರ್ಗರ್ಟರ ಸನ್ನಿಹಿತ ಭೇಟಿ ಅತ್ಯಂತ ಮುಖ್ಯವಾದುದೆಂದು ಭಾವಿಸಿದರು. ಅವರಿಗಾಗಿ ತಾವೇ ಸ್ವಯಂ ಅಂಗಡಿ ಮಾಡಿ ಅತ್ಯುತ್ತಮ ಅತಿಥಿ ಸತ್ಕಾರದಿಂದ ಅವರನ್ನು ತಮ್ಮ ಮಾಳಿಗೆಗೆ ಬರಮಾಡಿಕೊಳ್ಳಲು ಬಯಸಿದರು. ಆ ದಿನ ಬಂದಾಗ ಪ್ರಭುಪಾದರು ಮತ್ತು ಕಿತ್ ಒಟ್ಟಿಗೆ ಅತ್ಯುತ್ತಮ ಭಾರತೀಯ ಖಾದ್ಯಗಳನ್ನು ತಯಾರಿಸುತ್ತಾ ಕೆಲವು ಗಂಟೆಗಳ ಕಾಲ ಸಣ್ಣ ಅಂಗಡಿಗೆ ಮಾಡಿದರು. ಪ್ರಭುಪಾದರು ಅಡಿಗೆ ಮಾಡಿದರು.
ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಿದರು. ಪ್ರಭುಪಾದರು ಸ್ಟಾನ್ಲಿಯನ್ನು ನೆಲಮಹಡಿಗೆ ವರ್ಗಾಯಿಸಿದರು. ಮೀ ಬೋರ್ಗರ್ಗಾಗಿ ಔತಣದ ಅಂಗಡಿಗೆ ಮಾಡುತ್ತಿದ್ದಾಗ ಮೇಲಕ್ಕೆ ಬರಲು ಯಾರಿಗೂ ಅನುವು ಮಾಡಿಕೊಡಬಾರದೆಂದು ಆತನಿಗೆ ಹೇಳಿದರು. ಸ್ಟಾನ್ಲಿ ತನ್ನ ಎಂದಿನ ಸಾಧು ನೋಟದ ಕಣ್ಣುಗಳನ್ನು ಮಿಟುಕಿಸುತ್ತಾ ಸಮ್ಮತಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಲತಾ ಪೂಜಾರಿ ನೆಕ್ಸ್ಟ್ ಓದಿ. ರತ್ನ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ. ಸ್ನೇಹಲ್ ಅಂಗಡಿಯಲ್ಲಿ ಮಳಿಗೆಯ ನೆಲಮಹಡಿಯಲ್ಲಿ ನೆಲೆ ನಿಂತ ಕೆಲವು ಹುಡುಗರು ಅಲ್ಲಿದ್ದರು. ಆತ ಅವರಿಗೆ ಹೇಳಿದ, ಸ್ವಾಮೀಜಿಯವರನ್ನು ನೋಡಲು ನೀವು ಮೇಲೆ ಹೋಗುವಂತಿಲ್ಲ, ಯಾರು ಹೋಗಬಾರದು. ಮಧ್ಯಾಹ್ನ 12ರ ಹೊತ್ತಿಗೆ ಲಾರಿ ಬೋರ್ಗೆಟ್ ಬಂದಿಳಿದರು. ತಿಳಿ ಬಣ್ಣದ ಹಿರಿಯ ವಯಸ್ಸಿನ ಆತ ಪೂರ್ವ ಬದಿಯ ಮಟ್ಟಕ್ಕೆ ಹೋಲಿಸಿದರೆ ಚೆನ್ನಾಗಿ ವೇಷಭೂಷಣ ಮಾಡಿಕೊಂಡಿದ್ದವರು. ತಾನು ಸ್ವಾಮಿ ಭಕ್ತಿವೇದಾಂತರನ್ನು ಕಾಣಲು ಬಯಸಿದ್ದೇನೆ ಎಂದು ಅವರು ಹೇಳಿದರು. ಕ್ಷಮಿಸಿ. ಸ್ನೇಹಿ ಅವರಿಗೆ ಮಾಹಿತಿ ನೀಡಿದ ಆತನ ಹುಡುಗತನದ ಮುಖ ಆ ಅಪರಿಚಿತನಿಗೆ ಆಜ್ಞೆಯ ಗಾಂಭೀರ್ಯವನ್ನು ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸುತ್ತಿತ್ತು. ಈಗ ಸ್ವಾಮೀಜಿಯವರು ಕಾರ್ಯಮಗ್ನರಾಗಿದ್ದಾರೆ, ಯಾರು ಅವರನ್ನು ನೋಡಲಾರದು ಎಂದು ಅವರು ಹೇಳಿದರು. ತಾನು ಕಾರ್ಯವೇನೆಂದು ಮೀ ಬೋರ್ಗೆಟ್ ತೀರ್ಮಾನಿಸಿದರು. ಅಂಗಡಿ ಕಾಣಿಸ್ತಾ ಇಲ್ವಾ? ಇದು ಸ್ಕ್ರೀನ್ ಎಲ್ರಿಗೂ ಕಾಣಿಸ್ತದೆ. ಮೀ ಬೋರ್ಗೆಟ್ ತೀರ್ಮಾನಿಸಿದರು. ಅಂಗಡಿಯ ಮಳಿಗೆಯಲ್ಲಿ ಕುರ್ಚಿ ಇರಲಿಲ್ಲ. ಆದರೆ ಸ್ನೇಲ್ ಅವರಿಗೆ ಕುರ್ಚಿಯೊಂದನ್ನು ತಂದುಕೊಟ್ಟ. ಅದು ಬೇಗೆಯ ದಿನ. ಮೀ ಬೋರ್ಗೆಟ್ ಅನೇಕ ಬಾರಿ ತಮ್ಮ ಕೈಗಡಿಯಾರವನ್ನು ನೋಡಿಕೊಂಡರು. ಅರ್ಧ ಗಂಟೆ ಕಳೆಯಿತು. ಸ್ನೇಲ್ ಪಠನ ಮಾಡುತ್ತಾ ಕೆಲವೊಮ್ಮೆ ಶೂನ್ಯವಾಗಿ ನೋಡುತ್ತಾ ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾ. ಸ್ಟೈನ್ಲಿ ಅದು ಹೇಳಿ. ಸ್ಟೈಲ್ ನೋಡುತ್ತಾ ಕುಳಿತಿದ್ದ. 1 ಗಂಟೆಯ ನಂತರ ಮೀ ಬೋರ್ಗೆಟ್, ಈಗ ಸ್ವಾಮೀಜಿಯವರನ್ನು ನೋಡಬಹುದೇ ಎಂದು ಕೇಳಿದರು. ನೋಡಲಾಗದು ಎಂದು ಸ್ನೇಲ್ ನಿಶ್ಚಿತವಾಗಿ ಹೇಳಿದ. ಮೀ ಬೋರ್ಗೆಟ್ ಅವಮಾನದಿಂದ ಹೊರಟು ಹೋದರು. ಮೇಲ್ಮಹಡಿಯಲ್ಲಿ ಸ್ವಾಮೀಜಿಯ ಉದ್ಗನ್ನರಾದ ಮೀ ಬೋರ್ಗೆಟ್ ಯಾಕೆ ಬಂದಿಲ್ಲವೆಂದು ಆಶ್ಚರ್ಯಪಟ್ಟರು. ಕೊನೆಗೆ ಅವರು ಕೀರ್ತನನ್ನು ಮಹಡಿಗೆ ಕಳಿಸಿದನು. ಸ್ನೇಲ್ ತಾನು ಮರಳಿ ಕಳಿಸಿದ ವ್ಯಕ್ತಿಯ ಬಗ್ಗೆ ಅವನಿಗೆ ತಿಳಿಸಿದ. ಏನು ಆದರೆ ಅದು ಅರೆ ಕ್ಷಣದಲ್ಲಿ ಏನಾಯಿತು ಎಂಬುದನ್ನು ಸ್ವಾಮೀಜಿ ಕೇಳಿ ತಿಳಿದರು. ಅವರು ಕ್ರೋಧಾವಿಷ್ಟರಾದರು. ಅವರು ಅಂಗಡಿ ಮಳಿಗೆಗೆ ಇಳಿದು ಬಂದರು. ನೀನು ಮೂರ್ಖ, ನೀನು ಶೂದ್ರ ಮೂರ್ಖ. ಅವರು ತಿರುಗಿ ಕೋಣೆಯಲ್ಲಿದ್ದ ಪ್ರತಿಯೊಬ್ಬರನ್ನು, ಹೆಚ್ಚಾಗಿ ಸ್ನೇಲ್ ನನ್ನು ಕೋಪದಿಂದ ಗದರಿಸಿದರು. ಸ್ವಾಮೀಜಿ ಅಷ್ಟು ಸಿಟ್ಟು ಮಾಡಿಕೊಂಡಿದ್ದನ್ನು ಯಾರು ಎಂದೂ ಕಂಡಿರಲಿಲ್ಲ. ಆ ಬಳಿಕ ಸ್ವಾಮೀಜಿ ಜುಗುಪ್ಸೆಯಿಂದ ಹೊರನಡೆದು ತಮ್ಮ ಮಳಿಗೆಗೆ ಮರಳಿದರು. ಹರೇ ಕೃಷ್ಣ ಮಾತಾಜಿ. ಸ್ನೇಲ್ ಇದ್ದಕ್ಕಿದ್ದಂತೆ ಕೆಲ ಕಾಲ ಆಳ ಮೌನಕ್ಕೆ ಸುರಿದು ಬಿಡುತ್ತಿದ್ದ. ಈಗ ಆತ ತನ್ನ ನಡವಳಿಕೆಯಲ್ಲಿ ಮತ್ತಷ್ಟು ರಿಕ್ತನಾಗತೊಡಗಿದ. ಸ್ನೇಲ್ ವರ್ಷಗಟ್ಟಲೆ ತೊಂದರೆ ಪಟ್ಟಿದ್ದು ಆತನ ತಾಯಿಗೆ ಗೊತ್ತಿತ್ತು. ಅದಕ್ಕಾಗಿ ಆಕೆ ಅತಿ ಹತ್ತಿರದಿಂದ ಆತನ ಮೇಲೆ ಕಣ್ಣಿಡುವಂತೆ ಪ್ರಭುಪಾದರನ್ನು ವಿನಂತಿಸಿಕೊಂಡಿದ್ದಳು. ಆದರೆ ಈಗ ಈ ಹುಡುಗ ತನ್ನ ಜವಾಬ್ದಾರಿ ನಿರ್ವಹಣೆಯಲ್ಲಿ ಹಿಂದೆ ಬೀಳತೊಡಗಿದ್ದ. ಅಂಗಡಿ ಮಳಿಗೆಯನ್ನು, ಅಡಿಗೆ ಮನೆಯನ್ನು ಶುಚಿಗೊಳಿಸುವುದನ್ನು ನಿಲ್ಲಿಸಿದ್ದ. ಏನೇನು ನೋಡುತ್ತಾ ಒಂಟಿಯಾಗಿ ನಿಂತು ಬಿಡುತ್ತಿದ್ದ. ಆತ ವಿಷಣ್ಣನಾಗಿ ಕೆಲವೊಮ್ಮೆ ಆತ್ಮಹತ್ಯೆಯ ಮಾತನಾಡುತ್ತಿದ್ದ. ನಿಯತವಾಗಿ ಪಠನ ಮಾಡುವುದನ್ನು ನಿಲ್ಲಿಸಿದ. ಹುಡುಗರಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಅವನ ತಾಯಿಯ ಮನೆಗೆ ಕಳಿಸಬಹುದೇ ಎಂದು ಅವರು ಯೋಚಿಸಿದರು. ಒಂದು ದಿನ ಸ್ನೇಲ್ ಸ್ವಾಮೀಜಿಯವರನ್ನು ಕಾಣಲು ಮೇಲಕ್ಕೆ ಹೋದ. ಆತ ಒಳಗೆ ಬಂದು ಕುಳಿತುಕೊಂಡ. ಪ್ರಭುಪಾದ, ಏನಪ್ಪಾ? ಸ್ನೇಲ್, ನನಗೆ $50 ಸಿಗುವುದೇ?
ಪ್ರಭುಪಾದ ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಆಶಾ ಯಾಸ ಶೆಟ್ಟಿ ಓದಿ. ಹರೇ ಕೃಷ್ಣ. ಅವ್ರು ಓದದಿದ್ರೆ ಗಾಯತ್ರಿ ಓದಿ. ಅನ್ಮ್ಯೂಟ್ ಆಗಲಿಲ್ಲ ಮಾತಾಜಿ. ಇಲ್ಲ ಮಾತಾಜಿ, ನಿಮ್ದು ಏನೋ ಪ್ರಾಬ್ಲಮ್ ಆಗ್ತಾ ಇದೆ ನಾಗವೇಣಿ ಮಾತಾಜಿ, ನಿಮ್ದು ಅನ್ಮ್ಯೂಟ್ ಆಗ್ತಾ ಇಲ್ಲ. ಹಾ, ಅನ್ಮ್ಯೂಟ್ ಆಗ್ಲಿಲ್ಲ. ಹಾ, ಏನೋ ಆಗ್ತಾ ಇದೆ ಪ್ರಾಬ್ಲಮ್. ನಾನ್ ಮಾಡಿದೆ ಅವ್ರಿಗೆ ಅನ್ಮ್ಯೂಟ್ ಈಗ. ಓಕೆ. ಹಾ ಮಾತಾಜಿ. ಹರೇ ಕೃಷ್ಣ. ಪ್ರಭುಪಾದ, ಏನಪ್ಪಾ ಸ್ಟೇನ್ಲಿ, ನನಗೆ $50 ಸಿಗುವುದೇ? ಪ್ರಭುಪಾದ, ಏಕೆ? ಪ್ರಭುಪಾದರೆ ಸ್ವಯಂ ಹಣದ ವಹಿವಾಟವನ್ನು ನೋಡಿಕೊಳ್ಳುತ್ತಿದ್ದರು. ಹುಡುಗರಿಗೆ ಏನಾದರೂ ಸ್ವಲ್ಪ ಹಣದ ಅಗತ್ಯವಿದ್ದರೆ ಅದು ಬಸ್ಸಿಗಾಗಿ ಕೇವಲ 25 ಸೆಂಟುಗಳಾಗಿದ್ದರೂ ಕೂಡ ಅವರು ಸ್ವಾಮೀಜಿಯವರನ್ನು ಕಾಣಬೇಕಾಗಿತ್ತು. ಅವರು ಎಂದೂ ವ್ಯರ್ಥ ಖರ್ಚು ಮಾಡುತ್ತಿರಲಿಲ್ಲ. ಅವರು ಎಷ್ಟು ಮಿತವ್ಯಯದವರಾಗಿದ್ದರೆಂದರೆ ಯಾವಾಗಲಾದರೂ ಅವರಿಗೆ ಪತ್ರ ಬಂದರೆ ಅವರು ಲಕೋಟೆಯನ್ನು ಜಾಗರೂಕವಾಗಿ ಹರಿದು ಅದರ ಹಿಂಬದಿಯನ್ನು ಬರೆಯುವಾಗ ಕಾಗದವಾಗಿ ಬಳಸುತ್ತಿದ್ದರು. ಆದ್ದರಿಂದ ಅವರು ಸ್ಟೇನ್ಲಿಗೆ $50 ಏಕೆ ಬೇಕೆಂದು ತಿಳಿಯಬಯಸಿದರು. ಸ್ಟೇನ್ಲಿ ಮೇಲುದನಿಯಲ್ಲಿ ಉತ್ತರಿಸಿದ, ನಾನು ಸ್ವಲ್ಪ ಗ್ಯಾಸೋಲಿನ್ ಕೊಂಡುಕೊಂಡು ನನಗೆ ಬೆಂಕಿ ಹಚ್ಚಿಕೊಳ್ಳಲು ಬಯಸಿದ್ದೇನೆ. ಪ್ರಭುಪಾದರು ಚೆಕ್ ಬಾಗಿಲಿನಲ್ಲಿ ನಿಂತಿರುವುದನ್ನು ಕಂಡರು. ಕೂಡಲೇ ಬ್ರೂಸ್ನನ್ನು ಕರೆಯುವಂತೆ ಅವನಿಗೆ ಹೇಳಿದರು. ಬ್ರೂಸ್ ಶೀಘ್ರವಾಗಿ ಮೇಲೆ ಬಂದು ಪ್ರಭುಪಾದ ಮತ್ತು ಸ್ಟೇನ್ಲಿಯ ಜೊತೆ ಕುಳಿತುಕೊಂಡನು. ಸಣ್ಣ ಪುಟ್ಟ ಹಣಕಾಸಿನ ವ್ಯವಹಾರವನ್ನು ನೋಡಿಕೊಳ್ಳಲು ಇತ್ತೀಚೆಗಷ್ಟೇ ನಿಯೋಜಿಸಿದ ಬ್ರೂಸ್ಗೆ $50 ಸ್ಟೇನ್ಲಿಗೆ ಕೊಡುವಂತೆ ಹೇಳಿದರು. ಸ್ಟೇನ್ಲಿಗೆ ಹಣ ಏಕೆ ಬೇಕು ಎನ್ನುವುದನ್ನು ಅವನಿಂದಲೇ ಮತ್ತೊಮ್ಮೆ ಹೇಳಿಸಿದರು. ಆದರೆ ಸ್ವಾಮೀಜಿ ಬ್ರೂಸ್ ವಿರೋಧಿಸಿದ. ಅಷ್ಟೊಂದು ಹಣ ನಮ್ಮ ಬಳಿ ಇಲ್ಲ. ಇಲ್ಲಿ ನೋಡು ಸ್ಟೇನ್ಲಿ. ಪ್ರಭುಪಾದರು ತುಂಬಾ ಶಾಂತವಾಗಿ ಮಾತನಾಡಿದರು. ನಮ್ಮಲ್ಲಿ ಹಣ ಇಲ್ಲವೆಂದು ಬ್ರೂಸ್ ಹೇಳುತ್ತಾನೆ. ಆ ಬಳಿಕ ಅವರು ಸ್ಟೇನ್ಲಿಯ ತಾಯಿಗೆ ದೂರವಾಣಿ ಕರೆ ಮಾಡಿದರು. ಕೇವಲ 25 ಸೆಂಟುಗಳ ಬೆಲೆ ಇರುವ ಗ್ಯಾಸೋಲಿನ್ಗೋಸ್ಕರ $50 ಸ್ಟೇನ್ಲಿ ಕೇಳಿದ್ದ. ಆದ್ದರಿಂದಲೇ ಸ್ಟೇನ್ಲಿ ಉನ್ಮತ್ತನಾಗಿದ್ದನೆಂದು ಅರ್ಥ ಮಾಡಿಕೊಂಡೆ ಎಂದು ಪ್ರಭುಪಾದರು ಸ್ವಲ್ಪ ಸಮಯದ ನಂತರ ಹೇಳಿದರು. ಕೀತ್ ಎಂದಿನಂತೆ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುತ್ತಿದ್ದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಸೊ ಈಗಾಗಲೇ ಎಲ್ಲಾ ಶ್ರೀಲ ಪ್ರಭುಪಾದರು ಮತ್ತೆ ಶ್ರೀಲ ಪ್ರಭುಪಾದ ಅನುಯಾಯಿಗಳು ಎಲ್ರು ಕೂಡ ಈ ಒಂದು ವಿಶ್ವಸಂಸ್ಥೆಯ ಕಟ್ಟಡದ ಮುಂದ್ಗಡೆ ಇದ್ರು. ಮುಂದ್ಗಡೆ ಇದ್ದು ಎಲ್ರು ಕೂಡ ಹೋಗಿದ್ರು. ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ಆದಂತಹ ಘಟನೆಯನ್ನ ಮತ್ತೆ ಇಲ್ಲಿ ಆ ಒಂದು ದಿ ನ್ಯೂಯಾರ್ಕ್ ಪೋಸ್ಟ್ ಅಂತ ಹೇಳಿ ಒಂದು ನ್ಯೂಸ್ ಪೇಪರ್, ಅದರಲ್ಲಿ ಈ ಒಂದು ವಿಶ್ವಸಂಸ್ಥೆಯ ಕಟ್ಟಡ ಮುಂದ್ಗಡೆ ಸ್ವಾಮೀಜಿ ಮತ್ತೆ ಅವರ ತಂಡ ಅದರದ್ದು ಒಂದು ಫೋಟೋನ ಪಬ್ಲಿಷ್ ಮಾಡಿದ್ರಂತೆ, ಪ್ರಕಟಿಸಿದ್ರಂತೆ. ಇದು ನೆಕ್ಸ್ಟ್ ಡೇ ಯಾವಾಗ ಇದು 31 ಆಗಸ್ಟ್, ಇಲ್ಲಿ ನೆಕ್ಸ್ಟ್ ಡೇ ಸೆಪ್ಟೆಂಬರ್ 1ಗೆ ದಿ ನ್ಯೂಯಾರ್ಕ್ ಪೋಸ್ಟ್ ನಲ್ಲಿ ಆ ಒಂದು ಫೋಟೋ ಬಂದಿತ್ತಂತೆ. ಸೊ ಸ್ಟೀವ್ಗೆ ಖುಷಿಯಾಗಿ ಸ್ವಾಮೀಜಿ ಅವರಿಗೆ ತಂದು, ನೋಡಿ ಸ್ವಾಮೀಜಿ, ನಿಮ್ಮನ್ನ ಸ್ವಾಮಿ ಕೃಷ್ಣ ಅಂತ ಹೇಳಿ ಉಲ್ಲೇಖಿಸ್ತಾ ಇದ್ದಾರೆ ಅಂತ ಹೇಳಿ ಆ ಫೋಟೋವನ್ನ ತೋರಿಸಿ ಆ ನ್ಯೂಸ್ ಪೇಪರ್ ಅನ್ನ ತೋರಿಸ್ತಾರಂತೆ. ಅವಾಗ ಪ್ರಭುಪಾದವರು ಸ್ವಾಮಿ ಕೃಷ್ಣನ ತುಂಬಾ ಒಳ್ಳೇದಾಯ್ತು ಅಂತ ಹೇಳ್ತಾರಂತೆ. ಸೊ ಉಲ್ಲೇಖಿಸಿದ್ದನ್ನ ನೋಡಿ. ಆಮೇಲೆ ಆ ಚಿತ್ರದಲ್ಲಿ ಕೆಲವು ಹುಡುಗರು ಏನ್ ಮಾಡಿರ್ತಾರೆ, ಸೊ ತೋಳ್ಗಳ ಮಧ್ಯೆ ತಮ್ಮ ಕೈಯನ್ನ ಒರಗಿಸಿಟ್ಕೊಂಡು ಕುಳಿತಿರ್ತಾರೆ. ಸೊ ನೀನ್ ಎಲ್ಲಿದ್ದೀಯಾ ಅಂತ ಹೇಳಿ ಪ್ರಭುಪಾದವರು ಸ್ಟೀವ್ಗೆ ಕೇಳ್ತಾರೆ. ಸೊ ಅವಾಗ ತಾವೇ ಪ್ರಭುಪಾದವರೇ ಆ ಫೋಟೋದಲ್ಲಿ ಸ್ಟೀವ್ನ ಗುರುತಿಸಿ, ಓ ನೀನ್ ಇಲ್ಲಿದೀಯಾ, ತಲೆ ಕೆಳಗ್ ಹಾಕೊಂಡು ನಿನ್ ಸಂಕೀರ್ತನೆಯನ್ನ ಮಾಡ್ತಾ ಇದೀಯಾ ಅಂತ ಹೇಳಿ ಪ್ರಭುಪಾದವರು ನಗ್ತಾರಂತೆ. ಆಮೇಲೆ ಪ್ರಭುಪಾದವರು ಬೋಗಟ್ ಜೊತೆಗೆ, ಯಾಕಂದ್ರೆ ಬೋಗಟ್ ಅವರೇ ಈ ಒಂದು ಶಾಂತಿ ಜಾಗರಕ್ಕಾಗಿ ಕರೆ ನೀಡಿದಂಥವ್ರು ಪ್ರಭುಪಾದವರನ್ನ. ಮತ್ತೆ ಬೋಗಟ್ ಅವರಿಗೆ ತುಂಬಾನೇ ಪ್ರೋತ್ಸಾಹಿತರಾಗಿದ್ರು ಪ್ರಭುಪಾದವರು. ನನಗೆ ಒಂದು ಅವಕಾಶ ಸಿಗುತ್ತೆ, ನನ್ನ ಒಂದು ಕೃಷ್ಣ ಪ್ರಜ್ಞೆಯನ್ನ ಪ್ರಚಾರ ಮಾಡ್ಲಿಕ್ಕೆ, ಅದಕ್ಕೆ ಬೋಗಟ್ ಅವರು ತುಂಬಾ ಸಹಾಯವನ್ನ ನೀಡಬಹುದು ಅನ್ನುವಂತ ಆಸೆಯನ್ನ ಇಟ್ಕೊಂಡಿರ್ತಾರೆ ಪ್ರಭುಪಾದವರು. ಸೊ ಹೀಗೆ ಬೋಗಟ್ರ ಸಂಪರ್ಕಕ್ಕೆ ಕಟ್ಟು ಬಿದ್ದು ಈ ಪ್ರಭುಪಾದರು ಈ ಶಾಂತಿ ಜಾಗರಕ್ಕೂ ಕೂಡ ಕಾರಣನೇ ಬೋಗಟ್ ಅವರು. ಸೊ ಅವರು ಒತ್ತಾಯ ಮಾಡಿದ್ದಕ್ಕೆ ಪ್ರಭುಪಾದವರು ಹೋಗಿರ್ತಾರೆ. ಹೀಗೆ ಬೋಗಟ್ ಅವರು ತಮ್ಮ ಮೆಚ್ಚುಗೆಯನ್ನ ಸಲ್ಲಿಸಿ
ಒಳ್ಳೇದಾಯ್ತು, ನೀವು ವಿಶ್ವಸಂಸ್ಥೆಗೆ ಶಾಂತಿ ಜಾಗರಕ್ಕಾಗಿ ಬಂದ್ರಿ, ನನಗೆ ತುಂಬಾ ಖುಷಿ ಆಯ್ತು, ಅದಕ್ಕಾಗಿ ನಾನು ನಿಮ್ಮ ಅಂಗಡಿಯ ಮಳಿಗೆಗೆ ಭೇಟಿ ನೀಡ್ತೀನಿ, ಅದಕ್ಕೆ ನನಗೆ ಸಮ್ಮತಿ ಬೇಕು ಅಂತ ಹೇಳಿ ಪ್ರಭುಪಾದ ಅವ್ರಿಗೆ ಫೋನ್ ಮಾಡಿ ಕೇಳ್ತಾರಂತೆ. ಸೊ ಅವಾಗ ದಯವಿಟ್ಟು ನೀವು ಬನ್ನಿ ಅಂತ ಹೇಳಿ ಔತಣಕ್ಕೆ ಆಹ್ವಾನಿಸ್ತಾರಂತೆ ಶ್ರೀಲ ಪ್ರಭುಪಾದ ಅವರು. ಸೊ ಆತ ಆಕ್ಚುಲಿ ಸಹಾಯವನ್ನ ನೀಡ ಬಯಸಿದ್ದ ಪ್ರಭುಪಾದ ಅವ್ರಿಗೆ. ಅವ್ರು ಬಂದು ಯಾವ ಒಂದು ಮಿಷನ್ ಇಟ್ಕೊಂಡು ಬಂದಿದ್ದಾರೋ ಆ ಮಿಷನ್ಗೆ ಸಹಾಯ ಹಸ್ತವನ್ನ ಕೊಡ್ಲಿಕ್ಕೆ ತುಂಬಾನೇ ಸಿದ್ಧ ಆಗಿದ್ರು ಅವರು. ಆಗ ಹೀಗೆ ವಿಶ್ವಸಂಸ್ಥೆ ಹೇಗೆ ಕೆಲಸ ಮಾಡಬಹುದು, ನನ್ನ ಕೃಷ್ಣ ಪ್ರಜ್ಞೆಗೆ, ಭಾರತೀಯ ಸಂಸ್ಕೃತಿಯನ್ನ, ಈ ಶಾಂತಿಯ ಆಂದೋಲನಕ್ಕೆ ಹೇಗೆ ನಾನು ಇದನ್ನ ಬಳಸಬಹುದು ಅಂತ ಹೇಳಿ ಶ್ರೀಲ ಪ್ರಭುಪಾದ ಅವರು ಈ ಒಂದು ಪ್ರಮುಖ ಜನರೊಂದಿಗೆ ಚರ್ಚಿಸ್ತಾ ಇದ್ರಂತೆ. ಹೀಗೆ ಪ್ರಭುಪಾದ ಅವರು ಮಿಸ್ಟರ್ ಬೋಗರ್ಟ್ಗೆ ಬೋಗರ್ಟ್ ಜೊತೆಗೆ ನಾವು ಭೇಟಿ ಆಗೋದು ತುಂಬಾ ಒಳ್ಳೇದು, ಮತ್ತೆ ಅವ್ರ ಜೊತೆಗೆ ನಾವು ಸಂವಹನ ಮಾಡೋದು ತುಂಬಾ ಒಳ್ಳೇದು ಅಂತ ಹೇಳಿ ಅನ್ಕೊಂಡ್ರಂತೆ. ಹೀಗೆ ಅವರಿಗಾಗಿ ಅಂದ್ರೆ ಬೋಗಟ್ ಅವರು ಇನ್ನೇನು ನಾನ್ ಬರ್ತೀನಿ ಅಂತ ಈಗಾಗಲೇ ಫೋನ್ ನಲ್ಲಿ ಹೇಳಿದ್ದಾರೆ ಪ್ರಭುಪಾದ ಅವ್ರಿಗೆ. ಸೊ ಪ್ರಭುಪಾದ ಅವರು ಔತಣಕ್ಕಾಗಿ, ಸೊ ಅತಿಥಿಗಳ ಒಂದು ಸತ್ಕಾರಕ್ಕಾಗಿ ತಾವೇ ಸ್ವತಃ ಅಡಿಗೆ ಮಾಡ್ಲಿಕ್ಕೆ ಇಚ್ಛೆ ಪಟ್ರು. ಸೊ ಅಲ್ಲಿ ಅತ್ಯುತ್ತಮ ಸತ್ಕಾರ ಆಗ್ಬೇಕು ಅಂತ ಹೇಳಿ ತಮ್ಮ ಒಂದು ಮಳಿಗೆಗೆ, ದೇವಸ್ಥಾನದ ಮಳಿಗೆಗೆ ಬರಮಾಡ್ಕೊಳ್ಳಿಕ್ಕೆ ಅವರು ಮುಂದಾದ್ರಂತೆ. ಹೀಗೆ ಪ್ರಭುಪಾದವರು ಮತ್ತೆ ಕೀತ್ ಅವರು ಇಬ್ರು ಕೂಡ ಈ ಇಂಡಿಯನ್ ಫುಡ್ ಅಂದ್ರೆ ಭಾರತೀಯ ಖ್ಯಾದ ತಯಾರು ಮಾಡ್ಲಿಕ್ಕೆ ನಿಂತ್ರಂತೆ. ಸೊ ಕೆಲವು ಗಂಟೆಗಳ ಕಳೆದಂತೆ ಎಲ್ಲ ಪ್ರಿಪರೇಷನ್ ಸಿದ್ಧ ಮಾಡ್ಕೊಂಡು ಅಡಿಗೆಯನ್ನ ಮಾಡ್ಲಿಕ್ಕೆ. ಹೀಗೆ ಅವರು ಸಣ್ಣ ಅಡಿಗೆಯ ಮನೆಯಲ್ಲಿ ಅಡಿಗೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಆ ಸಣ್ಣ ಅಡಿಗೆಯ ಮನೆಯಲ್ಲಿ ಒಬ್ಬ ಹುಡುಗ ಇರ್ತಿದ್ದ. ಸೊ ಅವನ ಹೆಸರು ಸ್ಟೈನ್ಲಿ. ಆ ಸ್ಟೈನ್ಲಿ ಅಲ್ಲಿ ಅವನ ನೆಲೆಸಿದ್ದ ಸಣ್ಣ ಅಡಿಗೆ ಮನೆಯಲ್ಲಿ. ಯಾಕಂದ್ರೆ ಅವನು ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದ ಅಡಿಗೆ ಮನೆ, ಮತ್ತೆ ಜೊತೆಗೆ ಪ್ರಭುಪಾದ ಅವರ ಎಲ್ಲ ರೂಮ್ಸ್ ಗಳನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದ. ಸೊ ಅದಕ್ಕಾಗಿ ಅವನು ಅಲ್ಲಿ ಇರ್ತಿದ್ದ. ಸೊ ಸ್ವಲ್ಪ ಹೊತ್ತಿಗೆ ನೀನು ಇಲ್ಲಿ ಇರಬೇಡ, ನೀನು ಕೆಳಗಡೆ ಕೆಲ ಮಾಡಿಗೆ ಹೋಗು ಅಂತ ಹೇಳಿ ಶ್ರೀಲ ಪ್ರಭುಪಾದರು ಆ ಸ್ಟೈನ್ಲಿಗೆ ತಿಳಿಸ್ತಾರೆ. ಮತ್ತೆ ನಾವು ಮಿಸ್ಟರ್ ಬೋಗರ್ಟ್ ಅವರು ಬರ್ತಾ ಇದ್ದಾರೆ, ನಾವು ಅವ್ರಿಗೆ ಅಡಿಗೆ ಮಾಡ್ತೇವೆ, ನೀನು ಮೇಲಕ್ಕೆ ಯಾರಿಗೂ ಬರಬೇಡ ಅಂತ ಹೇಳು ಮತ್ತೆ ಅಂತ ಹೇಳಿ ತಿಳಿಸ್ತಾರೆ ಸ್ಟೈನ್ಲಿಗೆ. ಸೊ ಸ್ಟೈನ್ಲಿ ಕಣ್ ಮಿಟಕಿಸ್ತಾ ಆಯ್ತು ಅಂತ ಹೇಳಿ ತಿಳಿಸ್ತಾನೆ. ಸೊ ಸ್ಟೈನ್ಲಿ ಏನ್ ಮಾಡ್ತಾನೆ, ಅಂಗಡಿಯ ಕೆಳ ಮಹಡಿಗೆ ಹೋಗ್ತಾನೆ. ಅಲ್ಲಿ ಇನ್ನು ಕೆಲವರು ಹುಡುಗರು ಇರ್ತಾರೆ. ಮತ್ತೆ ಆ ಹುಡುಗರಿಗೆ ಹೋಗಿ ತಿಳಿಸ್ತಾನೆ ಸ್ಟೈನ್ಲಿ, ನೀವ್ ಯಾರು ಕೂಡ ಸ್ವಾಮೀಜಿಯವರನ್ನ ನೋಡ್ಲಿಕ್ಕೆ ಮೇಲೆ ಹೋಗುವಂತಿಲ್ಲ, ಯಾರು ಹೋಗ್ಬಾರ್ದು ಅಂತ ಹೇಳಿ ತಿಳಿಸ್ತಾನೆ. ಆಮೇಲೆ ಮಧ್ಯಾಹ್ನ 12 ಗಂಟೆ ಆಗುತ್ತೆ. ಅವಾಗ ಲ್ಯಾರಿ ಬೋಗರ್ಟ್ ಅವರು ಫೋನ್ ನಲ್ಲಿ ತಿಳಿಸಿದ ಹಾಗೆ ಅವರು ಪ್ರಭುಪಾದ ಅವರ ಒಂದು ಮಳಿಗೆಗೆ ಬರ್ತಾರೆ. ಆಮೇಲೆ ಒಳಗಡೆ ಬಂದ್ಮೇಲೆ ಅವರು ಸ್ವಾಮೀಜಿ ಅವರನ್ನ ಕೇಳ್ತಾರೆ, ಎಲ್ಲಿದ್ದಾರೆ ಸ್ವಾಮೀಜಿ ಅವರು ಅಂತ ಹೇಳಿ. ಅವಾಗ ಸ್ಟೈನ್ಲಿ ಹೇಳ್ತಾನೆ, ಕ್ಷಮಿಸಿ, ಅವರನ್ನ ಈಗ ನೀವು ಕಾಣ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಅವರು ಕಾರ್ಯಮಗ್ನರಾಗಿದ್ದಾರೆ ಸ್ವಾಮೀಜಿ ಅವರು, ನೀವು ಅವರನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಬೋಗರ್ಟ್ ಅವ್ರಿಗೆ ತಿಳಿಸ್ತಾನೆ ಆ ಸ್ಟೈನ್ಲಿ. ಆಮೇಲೆ ಬೋಗರ್ಟ್ ಅವ್ರು ಹೇಳ್ತಾರೆ, ಅವರು ತುಂಬಾನೇ ತಿಳಿದವರಾಗಿರ್ತಾರೆ. ಸೊ ಆಯ್ತು, ಅವ್ರು ತಮ್ಮ ಕಾರ್ಯವನ್ನ ಮುಗಿಸಿ ನಾನು ಕಾಯ್ತೀನಿ ಅಲ್ಲಿವರೆಗೂ ಅಂತ ಹೇಳಿ ಅಲ್ಲೇ ಕೆಳಮಹಡಿಯಲ್ಲಿ ಕೂತ್ಕೊಳ್ತಾರೆ. ಸೊ ಆ ಕೆಳಮಹಡಿಯಲ್ಲಿ ಈಗಾಗಲೇ ಹೇಳಿರೋ ಹಾಗೆ ಒಂದು ಕುರ್ಚಿನೂ ಕೂಡ ಇರ್ಲಿಲ್ಲ. ಆದ್ರೆ ಸ್ಟೈನ್ಲಿ ಒಂದು ಕುರ್ಚಿಯನ್ನ ತಂದು, ಒಂದು ಚೇರ್ ಅನ್ನ ತಂದು ಬೋಗರ್ಟ್ ಅವ್ರಿಗೆ ಕೂಡ್ಲಿಕ್ಕೆ ಕೊಡ್ತಾನೆ. ಹೀಗೆ ಸ್ವಲ್ಪ ಸಮಯ ಕಳಿಯುತ್ತೆ. ಸ್ವಲ್ಪ ಅಲ್ಲಿ ಈ ಒಂದು ಸೆಪ್ಟೆಂಬರ್, ಅವಾಗ ಅಲ್ಲಿ ಬೇಗೆ ಇರೋದ್ರಿಂದ ಪದೇ ಪದೇ ಅವರು ಕೈಗಡಿಯಾರನ ನೋಡ್ತಾ ಇರ್ತಾರೆ. ಸೊ ಅರ್ಧ ಗಂಟೆ ಆಯ್ತು. ಹೀಗೆ ಸಮಯ ನೋಡ್ತಾ ಇರ್ತಾರೆ ಬೋಗರ್ಟ್ ಅವರು, ಯಾವಾಗ ಬರ್ತಾರೆ ಸ್ವಾಮೀಜಿ ಅವ್ರು ಇಳಿದು ಅಂತ. ಮತ್ತೆ ಸ್ಟೈನ್ಲಿ ಇಲ್ಲಿ ಅವ್ರ ಮುಂದ್ಗಡೆನೆ ಕೂತ್ಕೊಂಡು ಅವರನ್ನ ಸೂಕ್ಷ್ಮವಾಗಿ ಧ್ಯಾನಿಸ್ತಾ ಇರ್ತಾನೆ ಬೋಗರ್ಟ್ ಅವರನ್ನ. ಸೊ ಹೀಗೆ 1 ಗಂಟೆ ಕಳಿಯುತ್ತೆ. ಮತ್ತೆ ಸ್ಟೈನ್ಲಿ ಜೊತೆಗೆ ಜಪವನ್ನು ಕೂಡ ಮಾಡ್ತಾ ಇರ್ತಾನೆ, ಅವರನ್ನ ವೀಕ್ಷಿಸ್ತಾನು ಕೂಡ ಇರ್ತಾನೆ. ಸೊ ಹೀಗೆ 1 ಗಂಟೆ ಆಗುತ್ತೆ. ಮತ್ತೆ ಕಾಯ್ದು ಬೋಗರ್ಟ್ ಅವರು ಮತ್ತೆ ಕೇಳ್ತಾರೆ ಸ್ಟೈನ್ಲಿಗೆ, ಸ್ವಾಮೀಜಿ ಅವರನ್ನ ನೋಡ್ಬಹುದಾ ಈಗಾದ್ರೂ ನಾನು ಅಂತ ಹೇಳಿ. ಸೊ ಸ್ಟೈನ್ಲಿಗೆ ಏನ್ ಹೇಳ್ತಾನೆ, ಖಡಾಖಂಡಿತವಾಗಿ ಇಲ್ಲ, ನೀವು ನೋಡೋ ಹಾಗಿಲ್ಲ ಅಂತ ಹೇಳಿ ಸಿಟ್ಟಾಗಿ ಹೇಳ್ಬಿಡ್ತಾನೆ. ಸೊ ಅವಾಗ ಮಿಸ್ಟರ್ ಬೋಗರ್ಟ್ ಅವರು ನನಗೆ ಅಂದ್ರೆ ಅವಮಾನದಿಂದ ಹೊರಟು ಹೋಗ್ತಾರೆ. ಮತ್ತೆ ಇಲ್ಲಿ ಮೇಲಿಗಡೆ ಇರುವಂತ ಸ್ವಾಮೀಜಿ ಅವರು ಬೋಗರ್ಟ್ಗಾಗಿ ಕಾಯ್ತಾ ಇರ್ತಾರೆ. ಸೊ ಈ ಮೇಲ್ಮಹಡಿಯಲ್ಲಿ ಸ್ವಾಮೀಜಿ ಉದ್ವಿಗ್ನರಾಗಿ ಕೇಳ್ತಾರೆ, ಯಾಕೆ ಇನ್ನು ಬೋಗರ್ಟ್ ಅವರು ಬಂದಿಲ್ಲ ಅಂತ ಹೇಳಿ ಆಶ್ಚರ್ಯ ಪಡ್ತಾರೆ. ಸೊ ಅವಾಗ ಕೀತ್ ನನ್ನ ಕೆಳಗಡೆ ಕಳಿಸ್ತಾರೆ, ಹೋಗಿ ನೋಡ್ಕೊಂಡ್ ಬಾ ಏನ್ ನಡೆದಿದೆ, ಯಾಕೆ ಇನ್ನೂ ಬರ್ತಾ ಇಲ್ಲ ಬೋಗರ್ಟ್ ಅವರು ಅಂತ ಕೀತ್ಗೆ ಹೇಳ್ತಾರೆ. ಆಮೇಲೆ ಈ ಕೀತು ಕೆಳಮಹಡಿಗೆ ಬರ್ತಾನೆ. ಕೆಳಮಹಡಿ ಬಂದು ಕೇಳ್ತಾನೆ ಸ್ಟೈನ್ಲಿಗೆ, ಎಲ್ಲಿದ್ದಾರೆ ಬೋಗರ್ಟ್, ಯಾರಾದ್ರೂ ಬಂದಿದ್ರಾ ಅಂತ ಹೇಳಿ. ಅವಾಗ ಹೌದು, ಒಬ್ಬ ವ್ಯಕ್ತಿ ಬಂದಿದ್ರು, ನಾನು ಅವ್ರನ್ನ ಸ್ವಾಮೀಜಿ ಅವರು ಕಾರ್ಯನಿರತರಾಗಿದ್ರ ಅಂತ ಮರಣ ಕಳಿಸ್ಬಿಟ್ಟೆ ಅಂತ ಹೇಳ್ತಾರೆ. ಆವಾಗ ಅಯ್ಯೋ ಅದನ್ನ ಯಾಕೆ ಕಳಿಸಿದ್ಯಾ ಅವರು ಅಂತ ಹೇಳಿ ಸುಮ್ನಾಗ್ತಾನೆ.
ಸೊ ಆಮೇಲೆ ಅರೆ ಕ್ಷಣದಲ್ಲಿ ಮತ್ತೆ ಬಂದು ಮೇಲ್ಗಡೆ ಮೇಲ್ಮಹಡಿಗೆ ಬಂದು ಕೀತು ಸ್ವಾಮೀಜಿ ಅವರಿಗೆ ತಿಳಿಸ್ತಾನೆ. ಹೀಗೆ ಬಂದಿದ್ರು ಮತ್ತೆ ಸ್ಟೈನ್ಲಿ ಅವರು ಅವರನ್ನ ಸ್ವಾಮೀಜಿ ಅವರು ಬ್ಯುಸಿ ಇದ್ದಾರೆ ಅಂತ ಹೇಳಿ ಕಳ್ಸಿದ್ದಾರೆ ಅಂತ ಹೇಳಿ. ಸೊ ಅವಾಗ ಸ್ವಾಮೀಜಿ ಅವ್ರಿಗೆ ತುಂಬಾನೇ ಕೋಪ ಬರುತ್ತೆ. ಕ್ರೋಧ ದಿಂದ ಕೆಳಮಹಡಿಗೆ ಬಂದು ಸ್ಟೈನ್ಲಿನ ಒಂದು ರೀತಿಯಿಂದ ಬೈತಾರೆ, ನೀನು ಮೂರ್ಖನಿದೀಯಾ, ನೀನು ಕ್ಷುದ್ರ ಮೂರ್ಖನಿದೀಯಾ ಅಂತ ಹೇಳಿ. ಆಮೇಲೆ ಆ ಕೋಣೆಯಲ್ಲಿ ಇರೋರ್ನೆಲ್ಲರನ್ನೂ ಕೂಡ ಕೋಪದಿಂದ ಗದರಿಸ್ತಾರೆ. ಸೊ ಸ್ವಾಮೀಜಿ ಅವರು ಅಂದ್ರೆ ಪ್ರಭುಪಾದ್ ಅವರು ಸಿಟ್ಟಾಗಿರೋದನ್ನ ಯಾರು ಇನ್ನೂವರೆಗೂ ನೋಡಿರ್ಲಿಲ್ಲ 1 ವರ್ಷ ಆದ್ರೂ ಕೂಡ. ಸೊ ಅಲ್ಲಿ ಅವರು ಕಂಡು ತುಂಬಾನೇ ಅವರಿಗೆ ಬೇಜಾರಾಗತ್ತೆ ಸ್ವಾಮೀಜಿ ಅವರು ಈ ತರ ಸಿಟ್ ಮಾಡ್ಕೊಂಡಿರೋದನ್ನ ನೋಡಿ. ಆಮೇಲೆ ಸ್ವಾಮೀಜಿ ಅವರು ತುಂಬಾನೇ ಸಿಟ್ಟಾಗಿ ಜಿಗುಪ್ಸೆಯಿಂದ ಅವ್ರು ಏನ್ ಮಾಡ್ತಾರೆ, ಹೊರಗಡೆ ಹೋಗ್ಬಿಡ್ತಾರೆ, ತಮ್ಮ ಮಳಿಗೆಗೆ ತೆರಳ್ತಾರೆ. ಆ ಒಂದು ಅಡಿಗೆ ಮನೆಯಿಂದ ಮರಳಿ ತಮ್ಮ ಒಂದು ಮಳಿಗೆಗೆ ಹೋಗ್ತಾರೆ. ಸೊ ಈ ಒಂದು ಸ್ಟೈನ್ಲಿ ಅನ್ನುವಂಥವನು ಸ್ವಲ್ಪ ಸೈಕಿಕ್ ರೀತಿಯಿಂದ ಇದ್ದ. ಯಾಕಂದ್ರೆ ಅವ್ರ ತಾಯಿ ಕೂಡ ಹೇಳಿದ್ರಂತೆ ಶ್ರೀಲ ಪ್ರಭುಪಾದ್ ಅವ್ರಿಗೆ, ಸ್ವಲ್ಪ ಅವನನ್ನ ಹತ್ತಿರದಿಂದ ಗಮನಿಸಿ, ಯಾಕಂದ್ರೆ ಅವ್ನು ತುಂಬಾನೇ ಯೋಚನೆ ಮಾಡ್ತಾನೆ, ಯಾಕಂದ್ರೆ ವರ್ಷಗಟ್ಟಲೆ ಅವನು ಈ ಮಾನಸಿಕತ್ವವನ್ನ ಅನುಭವಿಸಿದಾನೆ ಅಂತ ಹೇಳಿ ಅವ್ರ ತಾಯಿ ಹೇಳಿದ್ರಂತೆ. ಸೊ ಹೀಗೆ ಪ್ರಭುಪಾದ್ ಅವರು ಅವನನ್ನ ಈ ತರ ಬೈದ ಮೇಲೆ ಅವನು ತುಂಬಾನೇ ಮೌನವಾಗಿ ಬಿಡ್ತಾನೆ. ಮತ್ತೆ ಅವನು ತನ್ನ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಸೊ ತನ್ನ ನಡವಳಿಕೆಯಲ್ಲಿ ತುಂಬಾನೇ ಬದಲಾವಣೆಯನ್ನ ಮಾಡ್ಕೊಳ್ತಾನೆ. ಮತ್ತೆ ಯಾಕಂದ್ರೆ ಇದು ಅವಳ ತಾಯಿಗೆ ಮಾತ್ರ ಗೊತ್ತಿತ್ತು ಅವನು ಹೀಗ್ ಮಾಡ್ತಾ ಇರೋದನ್ನ. ಮತ್ತೆ ಅವನು ತನ್ನ ಜವಾಬ್ದಾರಿಯನ್ನು ಕೂಡ ಬಿಟ್ಬಿಡ್ತಾನೆ. ಮತ್ತೆ ಈ ಏನೇನೋ ಅವನು ಅಂಗಡಿ ಮಳಿಗೆ ಮತ್ತೆ ಜೊತೆಗೆ ಈ ಅಡಿಗೆ ಮನೆ ಏನು ಶುಚಿತ್ವ ಮಾಡ್ತಿದ್ನೋ ಅದನ್ನು ನಿಲ್ಲಿಸ್ಬಿಡ್ತಾನೆ. ಅದನ್ನೂ ಕೂಡ ಮಾಡೋದಿಲ್ಲ. ಮತ್ತೆ ಪದೇ ಪದೇ ಇತರ ಹುಡುಗರೊಂದಿಗೆ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಅಥವಾ ಆತ್ಮಹತ್ಯೆ ಬಗ್ಗೆ ಮಾತಾಡ್ತಾ ಇರ್ತಾನೆ ಕೆಲವು ವಿಷಯಗಳನ್ನ. ಹೀಗೆ ಮತ್ತೆ ನಿಯಮಿತವಾಗಿ ಪಠಣವನ್ನ ಮಾಡೋದು ಬಿಡ್ತಾನೆ. ಆದ್ರೆ ಆ ಹುಡುಗರು ಇದನ್ನೆಲ್ಲ ಗಮನಿಸಿ ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ತಿಳಿಯೋದಿಲ್ಲ. ಸೊ ಅವನನ್ನ ತಾಯಿ ಮನೆಗೆ ಕಳುಹಿಸ್ಬಿಡ್ಬೇಕಾ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಸೊ ಇಷ್ಟರಲ್ಲಿ ಏನಾಗತ್ತೆ, ಸ್ಟೈನ್ಲಿ ಮೇಲಕ್ಕೆ ಇರುವಂತಹ ಶ್ರೀಲ ಪ್ರಭುಪಾದ್ ಅವ್ರ ಕಡೆಗೆ ಹೋಗ್ತಾನೆ. ನಾನು ಒಳಗೆ ಬರ್ಬೋದಾ ಅಂತ ಕೇಳ್ತಾನೆ. ಸೊ ಅವಾಗ ಏನಪ್ಪಾ ಏನಾಯ್ತು ಅಂತ ಹೇಳಿ ಸ್ಟೈನ್ಲಿನ ಒಳಗಡೆ ಕರೆದು ಕೇಳ್ತಾರೆ. ಅವಾಗ ಸ್ಟೈನ್ಲಿ ನನಗೆ ಒಂದು $50 ಸಿಗ್ಬಹುದಾ, ಕೊಡ್ತೀರಾ ಅಂತ ಕೇಳ್ತಾರೆ. ಪ್ರಭುಪಾದ್ ಅವ್ರು ಯಾಕೆ ಬೇಕು ನಿನಗೆ ಅಂತ ಕೇಳ್ತಾರೆ. ಯಾಕಂದ್ರೆ ಎಲ್ಲಾ ಈ ಒಂದು ಅಕೌಂಟ್ ಅನ್ನ ಪ್ರಭುಪಾದ್ ಅವರೇ ಸ್ವತಃ ನೋಡ್ಕೊಳ್ತಾ ಇರ್ತಾರೆ. ಸೊ ಸ್ವಲ್ಪ ದಿನದಲ್ಲೇ ಈ ಕೀತ್ಗೆ ಮತ್ತೆ ಈ ಬ್ರೂಸ್ಗೆ ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಹೇಳಿರ್ತಾರೆ. ಮತ್ತೆ ಏನಾದ್ರೂ ಹುಡುಗರಿಗೆ ಅಲ್ಲಿ ಇರುವಂತಹ ಅನುಯಾಯಿಗಳಿಗೆ ಅಂತ ಹೇಳ್ಬಹುದು, ಶಿಷ್ಯರಿಗೆ ಅಂತ ಹೇಳ್ಬಹುದು, ಆ ಹುಡುಗರಿಗೆ ಏನಾದ್ರೂ ಹಣ ಬೇಕಿತ್ತಂದ್ರೆ ಬಸ್ಸಿಗೋ ಅಥವಾ ಎಲ್ಲಾದ್ರೂ ಹೋಗ್ಲಿಕ್ಕೋ ಏನಾದ್ರೂ ತರ್ಲಿಕ್ಕೋ ಬೇಕು ಅಂತಂದ್ರೆ ಸೊ ಅವ್ರಿಗೆ ಪ್ರಭುಪಾದ್ ಅವರೇ ದುಡ್ಡನ್ನ ಕೊಟ್ಟು ಕಳಿಸ್ತಾ ಇರ್ತಾರೆ. ಹೀಗೆ ಬಸ್ಗಾಗಿ ಬೇಕಾಗಿದ್ದಾಗ 25 ಸೆಂಟ್ಗಳೇನಾದ್ರೂ ಬೇಕಾಗಿದ್ರೆ ಅವ್ರು ಕೊಡೋದು. ಸೊ ಈಗ ವ್ಯರ್ಥವಾಗಿ ಹಣವನ್ನ ಖರ್ಚು ಮಾಡ್ತಾ ಇರ್ಲಿಲ್ಲ ಶ್ರೀಲ ಪ್ರಭುಪಾದ್ ಅವರು, ತುಂಬಾನೇ ಮಿತವ್ಯಯಿ ಆಗಿದ್ರು ಅಂತ ಹೇಳ್ತಾರೆ. ಅವಾಗ ಅವರು ಯಾಕೆಂದ್ರೆ ಹೇಗೆ ಮಿತವ್ಯಯಿ ಅನ್ನೋದನ್ನ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಸೊ ಎಷ್ಟು ಅವರು ಜಾಗರೂಕವಾಗಿ ದುಡ್ಡನ್ನ ಬಳಸ್ತಾ ಇದ್ರು ಅಂತಂದ್ರೆ, ಈಗ ಏನಾದ್ರೂ ಲೆಟರ್ ಬರ್ತಿತ್ತಲ್ಲ, ಆ ಲೆಟರ್ ಲಕೋಟೆ ಏನಿರ್ತಿತ್ತಲ್ಲ, ಆ ಲಕೋಟೆಯನ್ನ ಜಾಗರೂಕವಾಗಿ ಹರಿದು ತೆಗೆದಿರ್ತಿದ್ರಂತೆ. ಯಾಕೆಂದ್ರೆ ಅದನ್ನ ಅಗಲು ಮಾಡಿ ಅದನ್ನ ಹಿಂದ್ಗಡೆ ಬದುಕೊಳ್ಳಿಕ್ಕೆ ಕಾಗದವನ್ನಾಗಿ ಬಳಸ್ಕೊಳ್ತಿದ್ರಂತೆ. ಅಷ್ಟು ಅವರು ಮಿತವ್ಯಯಿ ಆಗಿದ್ರು ಅಂತ ಹೇಳ್ತಾರೆ. ಹಾಗೆ ಅದರಲ್ಲಿ ಈ ಸ್ಟೈನ್ಲಿ ಬಂದು $50 ಕೇಳ್ತಾ ಇದ್ದಾನೆ. ಅವಾಗ ಸ್ಟೈನ್ಲಿ ಮೇಲ್ದಲೆಯನ್ನೇ ಉತ್ತರಿಸ್ತಾನೆ. ಅವಾಗ ನಿನ್ಗೆ ಯಾಕೆ ಬೇಕು ಅಂತ ಸ್ವಾಮೀಜಿ ಕೇಳಿದಾಗ ಸ್ಟೈನ್ಲಿ ಸಣ್ಣ ಧ್ವನಿಯಲ್ಲಿ ಹೇಳ್ತಾನೆ, ಸೊ ನನಗೆ ಸ್ವಲ್ಪ ಗ್ಯಾಸ್ಲಿನ್ ಬೇಕಾಗಿದೆ, ಅದನ್ನ ಕೊಂಡ್ಕೊಂಡು ನಾನು ಬೆಂಕಿ ಹಚ್ಕೊಳ್ತೀನಿ ಅಂತ ಹೇಳ್ತಾನೆ. ಅವಾಗ ಶ್ರೀಲ ಪ್ರಭುಪಾದ್ ಅವರು ಬೆರಗಾಗ್ಲಿಲ್ಲ, ಸುಮ್ನೆ ಇದ್ರು. ಯಾಕಂದ್ರೆ ಅವನಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಅವರು ಬಲ್ಲವರಾಗಿದ್ರು. ಸೊ ಶ್ರೀಲ ಪ್ರಭುಪಾದ್ ಅವರು ನೋಡ್ತಾರೆ, ಅಲ್ಲಿ ಬಾಗಲ ಆ ಒಂದು ಅವರ ಕೋಣೆಯ ಹೊರಗಡೆ ಬಾಗಿಲಿನಲ್ಲಿ ಚೆಕ್ ನಿಂತಿರ್ತಾನೆ. ಅವರ ಅನುಯಾಯಿ ಚೆಕ್ಗೆ ಕರ್ದ್ಬಿಟ್ಟು ನೀನು ಬ್ರೂಸನ್ನ ಕರ್ಕೊಂಡ್ ಬಾ ಅಂತ ಹೇಳಿ ಪ್ರಭುಪಾದ್ ಅವರು ಅವನಿಗೆ ಆದೇಶ ಕೊಡ್ತಾರೆ. ಸೊ ಚೆಕ್ ಕೆಳಗಡೆ ಹೋಗ್ಬಿಟ್ಟು ಬ್ರೂಸನ್ನ ಮತ್ತೆ ತಾನು ಕೂಡ ಒಳಗಡೆ ಬರ್ತಾರೆ. ಒಳಗಡೆ ಬಂದು ಕೂತ್ಕೊಳ್ತಾರೆ. ಅವಾಗ ಪ್ರಭುಪಾದ್ ಅವರು ಹೇಳ್ತಾರೆ, ಅವನು ಕೂಡ ಈ ಒಂದು ಬ್ರೂಸು ಮತ್ತೆ ಚೆಕ್ ಸಣ್ಣ ಪುಟ್ಟ ವ್ಯವಹಾರಗಳನ್ನ ನೋಡ್ಕೊಳ್ತಾ ಇರ್ತಾರೆ. ಯಾವುದು ಅಕೌಂಟ್ ಮುಖ್ಯವಾದದ್ದೆಲ್ಲ ಶ್ರೀಲ ಪ್ರಭುಪಾದ್ ಅವರು ನೋಡ್ಕೊಳ್ತಾ ಇರ್ತಾರೆ. ಅವಾಗ ಬ್ರೂಸ್ಗೆ ಹೇಳ್ತಾರೆ ಶ್ರೀಲ ಪ್ರಭುಪಾದ್ ಅವರು, ಸೊ ಇವನ್ಗೆ $50 ಬೇಕಂತೆ, $50 ಕೊಡು ಅಂತ ಹೇಳ್ತಾರೆ. ಆಮೇಲೆ ಯಾಕೆ ಬೇಕು ಸ್ಟೈನ್ಲಿಗೆ $50 ಅಂತ ಹೇಳಿ ಅವನ ಹತ್ರ ನೋಡಿದಾಗ ಶ್ರೀಲ ಪ್ರಭುಪಾದ್ ಅವರು ಸ್ಟೈನ್ಲಿಗೆ ನಿನಗೆ ಯಾಕೆ ಬೇಕು $50 ಹೇಳ ಅವನಿಗೆ ಅಂತ ಹೇಳ್ತಾರೆ. ಅವಾಗ ಸ್ಟೈನ್ಲಿ ಮತ್ತೆ ಅದನ್ನೇ ಹೇಳ್ತಾನೆ, ನನ್ಗೆ ಗ್ಯಾಸಲಿನ್ ಬೇಕು, ನಾನು ಬೆಂಕಿ ಹಚ್ಕೊಳ್ಬೇಕು ಅಂತ. ಸೊ ಇದನ್ನ ಕೇಳಿದ ತಕ್ಷಣ ಅವನು ಕೂಡ ಸುಮ್ನಾದ. ಯಾಕಂದ್ರೆ ಪ್ರಭುಪಾದ್ ಅವರೇ ನೀನು ತೆಗೆದುಕೊಡು ಅಂತ ಕೇಳುವಾಗ
ಹೇಗೆ ನಾವು ಸುಮ್ನಿರೋದು ಅಂತ. ಆದ್ರೆ ಸ್ವಾಮೀಜಿ ನಮ್ಮ ಹತ್ರ ಅಷ್ಟು ಇಲ್ಲವಲ್ಲ ದುಡ್ಡು, ನಮ್ಮ ಬಳಿ ಅಷ್ಟು ಹಣ ಇಲ್ಲ ಅಂತ ಹೇಳಿ ಬ್ರೂಸು ಹೇಳ್ತಾನೆ. ಸೊ ಇಲ್ಲಿ ನೋಡು ಸ್ಟೈನ್ಲಿ ಅಂತ ಹೇಳಿ ಪ್ರಭುಪಾದರು ಶಾಂತವಾಗಿ ಮಾತಾಡ್ತಾರೆ. ಆವಾಗ ಬ್ರೂಸ್ ಹೇಳ್ತಾನೆ ನಮ್ಮಲ್ಲಿ ಇಷ್ಟು ಹಣ ಇಲ್ಲ ಅಂತ ಹೇಳಿ. ಆಮೇಲೆ ಆ ಬಳಿಕ ಶ್ರೀಲ ಪ್ರಭುಪಾದವರು ಮತ್ತೆ ಅಲ್ಲಿರುವಂತ ಅನುಯಾಯಿಗಳು ಏನ್ ಮಾಡ್ತಾರೆ, ಅವ್ರ ತಾಯಿಗೆ ಕರೆಯನ್ನ ಮಾಡ್ತಾರೆ. ಆಮೇಲೆ ಇದು ಶ್ರೀಲ ಪ್ರಭುಪಾದವ್ರಿಗೆ ಗೊತ್ತಾಗಿರುತ್ತೆ ಅವನು ಹುಚ್ಚಾಗಿದ್ದಾನೆ ಅಂತ ಹೇಳಿ. ಹುಚ್ಚಾಗಿದ್ದಾನೆ ಅಂತ ಉನ್ಮತ್ತನಾಗಿದ್ದಾನೆ ಅವನು, ತನ್ನ ಈ ಒಂದು ಘಟನೆಯಿಂದ ತನ್ನ ನಿಯಂತ್ರಣವನ್ನ ಕಳ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿ. ಅವಾಗ ಹೇಗೆ ಗೊತ್ತಾಗತ್ತಂದ್ರೆ ಗ್ಯಾಸಲಿನ್ಗೆ ಕೇವಲ 25 ಸೆಂಟ್ಗಳು, ಆದ್ರೆ ಇವನಿಗೆ ಬೇಕಾಗಿರೋದು $50. ಅದಕ್ಕಾಗಿ ಕೇವಲ 25 ಸೆಂಟ್ಗಾಗಿ ಇವನು $50 ಬಿಡ್ತಾ ಇದ್ದಾನಲ್ಲ, ಇವನು ಹುಚ್ಚಾಗ್ಬಿಟ್ಟಿದ್ದಾನೆ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಪ್ರಭುಪಾದವರು ಸ್ವಲ್ಪ ಸಮಯದ ನಂತರ ಇತರ ಹುಡುಗರಿಗೆ ಹೇಳ್ತಾರೆ. ಸೊ ಅವನನ್ನ ಕಳಿಸಿಬಿಡ್ತಾರೆ ಅವರ ತಾಯಿ ಮನೆಗೆ. ಸೊ ಮುಂದೆ ಈ ಕೀತು ಅಡಿಗೆ ಮನೆಯಲ್ಲಿ ಹೀಗೆ ಈ ಒಂದು ಮುಂದಿನ ಭಾಗ ನಾವು ತುಂಬಾ ವಿಶೇಷವಾದಂತಹ ಭಾಗವನ್ನ ಕಾಣ್ತೇವೆ. ಎಲ್ರು ಕೂಡ ಗಮನವಿಟ್ಟು ಕೇಳಿ, ಯಾಕಂದ್ರೆ ಇದು ದೀಕ್ಷೆಗೆ ಸಂಬಂಧಪಟ್ಟಿರುವಂತದ್ದು. ಹೇಗೆ ಪ್ರಭುಪಾದವರು ಮೊದಲ ದೀಕ್ಷೆಯನ್ನ ಕೊಡ್ತಾರೆ, ಮೊದಲ ದೀಕ್ಷೆಯನ್ನ ಪ್ರಾರಂಭ ಮಾಡ್ತಾರೆ. 1 ವರ್ಷ ಅವರು ಹೇಗೆ ಈ ಬೋಟ್ನಿಂದ ಹೇಳಿದ್ದು ಬಂದು ಈ ಅನುಯಾಯಿಗಳನ್ನ ಜೋಡಿಸ್ಕೊಂಡು ಸಂಕೀರ್ತನೆಯನ್ನ ಪ್ರಾರಂಭ ಮಾಡ್ತಾರೆ. ಅಲ್ಲಿಗೆ 1 ವರ್ಷ ಆಗಿರುತ್ತೆ. ಮತ್ತೆ ಈ ದೀಕ್ಷೆಗೆ 1 ವರ್ಷ. ಈ 1 ವರ್ಷದಲ್ಲಿ ಕೆಲವು ಅನುಯಾಯಿಗಳವರೆಗೆ ಆಗಿರ್ತಾರೆ. ಸೊ ಅದೇ ಒಂದು ಖುಷಿಯಲ್ಲಿ ಈ ದೀಕ್ಷೆಯ ಸಮಾರಂಭ ಮತ್ತೆ ಜೊತೆಗೆ ಈ ಒಂದು ಕೃಷ್ಣ ಜನ್ಮಾಷ್ಟಮಿ. ಸೊ ಅದು ಏನು ಅನ್ನೋದನ್ನ ನೋಡೋಣ. ಹರೇ ಕೃಷ್ಣ ಮಾತಾಜಿ. ಉಮಾ ಕುಲಕರ್ಣಿ ಮಾತಾಜಿ ಓಪನ್ ಆಗ್ತದ ನೋಡಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಆಯ್ತು, ಓದಿ. ಕೀತ್ ಎಂದಿನಂತೆ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುತ್ತಿದ್ದ. ಸ್ವಾಮೀಜಿ ಅಡಿಗೆ ಒಲೆಯ ಬಳಿ ತಮ್ಮ ವಿದ್ಯಾರ್ಥಿಯನ್ನು ನೋಡುತ್ತಾ ನಿಂತಿದ್ದರು. ಕೀತ್ ಸ್ವಲ್ಪ ನಿಂತು ಅಡಿಗೆ ಮಾಡುವುದನ್ನು ಬಿಟ್ಟು ನೋಡಿದ. ಸ್ವಾಮೀಜಿ, ನಾನು ನಿಮ್ಮ ಶಿಷ್ಯನಾಗಬಹುದೇ? ಆಗಬಹುದು, ಪ್ರಭುಪಾದರು ಉತ್ತರವಿದ್ದರು. ಯಾಕಾಗಬಾರದು? ನಿನ್ನ ಹೆಸರು ಕೃಷ್ಣದಾಸನೆಂದಾಗುವುದು. ಈ ಸರಳ ವಿನಯವು ಶಿಷ್ಯತ್ವಕ್ಕೆ ಮೊದಲ ಭಿನ್ನವಾಯಿತು ಹಾಗೂ ಪ್ರಭುಪಾದರ ಮೊದಲ ದೀಕ್ಷಾ ಪ್ರದಾನವಾಯಿತು. ಆದರೆ ಇದಕ್ಕಿಂತ ಹೆಚ್ಚಿನವಾದದ್ದು ಅಲ್ಲಿ ಕೂಡಲೇ ದೀಕ್ಷೋಪದೇಶವನ್ನು ಇಟ್ಟುಕೊಳ್ಳುವುದಾಗಿ ಪ್ರಭುಪಾದರು ಘೋಷಿಸಿದರು. ಏನದು ದೀಕ್ಷೆ ಸ್ವಾಮೀಜಿ? ಒಬ್ಬ ಹುಡುಗ ಕೇಳಿದ. ಪ್ರಭುಪಾದರು ಉತ್ತರಿಸಿದರು, ನಾನು ನಂತರ ನಿನಗೆ ಹೇಳುತ್ತೇನೆ. ಮೊದಲು ಅವರಿಗೆ ಜಪಮಾಲೆ ಬೇಕಾಗಿತ್ತು. ಕೀತ್ ಟ್ಯಾಂಡಿಯ ಚರ್ಮದ ಕಂಪನಿಗೆ ಹೋಗಿ ಅರ್ಧ ಅಂಗುಲದ ಮರದ ಮಣಿಗಳನ್ನು, ಅವುಗಳನ್ನು ಪೋಣಿಸಲು ದಾರವನ್ನು ಕೊಂಡು ತಂದ. ಮಣಿಗಳನ್ನಿಸುತ್ತಾ ಜಪ ಮಾಡುವಾಗ ಸರಿಯಾಗಿ 108 ಮಣಿಗಳಿರುವುದು ತುಂಬಾ ಒಳ್ಳೆಯದು ಎಂದು ಸ್ವಾಮೀಜಿ ಹೇಳಿದರು. ಇದು ಸ್ಪರ್ಶದ ಭಾವವನ್ನು ಉಂಟು ಮಾಡುತ್ತದೆ. ಭಾರತದ ವೈಷ್ಣವರಂತೆ ಮಂತ್ರವನ್ನು ಜಪಿಸುವಷ್ಟು ಬಾರಿ ಇದನ್ನು ಎಣಿಸಬಹುದಿತ್ತು. ಹಾಗೆಯೇ ಅವರು ಈ ಜಪಮಾಲೆಯೊಂದಿಗೆ ಮತ್ತೆ ಮತ್ತೆ ಜಪ ಮಾಡುವುದು ಎಂದು ಸ್ವಾಮೀಜಿ ಹೇಳಿದರು. ಭಾರತದಲ್ಲಿ ವೈಷ್ಣವ ಭಕ್ತರ ಬಳಿ 1000 ಮಣಿಗಳಿರುವ ಜಪಮಾಲೆ ಇರ್ತದೆ ಎಂದು ಅದನ್ನು ಅವರು ಮತ್ತೆ ಮತ್ತೆ ಎಣಿಸುತ್ತಾ ಜಪ ಮಾಡುವರೆಂದು ಸ್ವಾಮೀಜಿ ಹೇಳಿದರು. ಪ್ರತಿ 108 ಮಣಿಗಳ ನಡುವೆ ಜೋಡಿ ಗಂಟುಗಳನ್ನು ಹೇಗೆ ಹಾಕುವುದೆಂದು ಅವರು ಹುಡುಗರಿಗೆ ಕಲಿಸಿಕೊಟ್ಟರು. 108 ಸಂಖ್ಯೆಗೆ ಔಚಿತ್ಯವಿದೆ. 108 ಉಪನಿಷತ್ತುಗಳಿವೆ. ಹಾಗೆಯೇ ಪ್ರಭು ಕೃಷ್ಣನ ಭಕ್ತೆಯರಾಗಿ 108 ಮಂದಿ ಗೋಪಿಯರಿದ್ದರು. ದೀಕ್ಷೆಗೊಂಡವರು ವ್ರತಗಳನ್ನು ಆಚರಿಸಬೇಕಾಗಿತ್ತು. ಪ್ರತಿದಿನ ಜಪಮಾಲೆಯೊಂದಿಗೆ ನಿರ್ದಿಷ್ಟ ಸಂಖ್ಯೆಯ ಸುತ್ತುಗಳಾಗುವಷ್ಟು ಜಪ ಮಾಡುವುದು ಅವುಗಳಲ್ಲೊಂದು ವ್ರತ. ಸ್ವಾಮೀಜಿಯವರಲ್ಲಿ ಸುಮಾರು 1 ಡಜನ್ ವಿದ್ಯಾರ್ಥಿಗಳು ಅರ್ಹತೆ ಪಡೆದವರಿದ್ದರು. ಆದರೆ ಅವರ ಆಯ್ಕೆಗೆ ಅಲ್ಲಿ ಕಟ್ಟುನಿಟ್ಟಾದ ವ್ಯವಸ್ಥೆ ಇರಲಿಲ್ಲ. ಯಾರಿಗೆ ಬೇಕೋ ಅವರು ಅದನ್ನು ಮಾಡಬಹುದಿತ್ತು. ಸ್ಟೀವ್, ಸ್ವಾಮೀಜಿ ಬೋಧಿಸಿದ್ದೆಲ್ಲವನ್ನು ನಾನು ಆಗಲೇ ಮಾಡುತ್ತಿದ್ದೆ. ಆದರೂ ಈ ದೀಕ್ಷೆ ಬಲು ಭಾರವಾದ ಬದ್ಧತೆ ಎಂದು ನನಗೆ ಅನಿಸಿತು. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಮೊದಲ ದೀಕ್ಷೆಗೆ ಹೇಗೆ ಸಿದ್ಧತೆ ನಡೀತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕೀತ್ ಎಂದಿನಂತೆ, ಯಾಕಂದ್ರೆ ಅವನು ಅಡಿಗೆ ಮಾಡ್ತಾ ಇದ್ದ. ಸೊ ಎಂದೇನಂತೆ ಅಡಿಗೆ ಮನೆಯಲ್ಲಿ ಇದ್ದ. ಸೊ ನನ್ನ ವಿದ್ಯಾರ್ಥಿ ಹೇಗೆ ಅಡಿಗೆ ಮಾಡ್ತಾನೆ ಅಂತ ಹೇಳಿ ಸುಮ್ನೆ ಸೈಡ್ ಅಲ್ಲಿ ಪ್ರಭುಪಾದವ್ರು ನಿಂತ್ಕೊಂಡು ಅವನನ್ನ ನೋಡ್ತಾ ಇದ್ರು. ಅವಾಗ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಮೇಲೆ ಈ ಕೀತ್ ಕೂಡ ಗೊತ್ತಿತ್ತು ಪ್ರಭುಪಾದವ್ರನ್ನ ನೋಡ್ತಾ ಇದ್ದಾರೆ ಅಂತ. ಸೊ ಪ್ರಭುಪಾದವರನ್ನ ನೋಡಿ ಕೀತ್ ಹೇಳ್ತಾನೆ ಅಡಿಗೆ ಮಾಡೋದನ್ನ ಬಿಟ್ಟು, ಸ್ವಾಮೀಜಿ ನಾನು ನಿಮ್ಮ ಶಿಷ್ಯನಾಗಬಹುದೇ ಅಂತ ಹೇಳಿ ಪ್ರೀತಿಯಿಂದ ಕೇಳ್ತಾನೆ. ಸೊ ಕೀತ್ ಶಿಷ್ಯನಾಗಬಹುದೇ ಅಂತ ಕೇಳಿರೋದು ಮೊದಲನೇ ಸಲಿ, ಮತ್ತೆ ಮೊದಲನೇ ಒಬ್ಬ ದೀಕ್ಷೆನ ಕೇಳಿರುವವನು ಅಂತ ಹೇಳಿ ನಾವು ಅನ್ಕೋಬಹುದು. ಸೊ ಆಗಬಹುದು ಅಂತ ಹೇಳಿ ಪ್ರಭುಪಾದವರು ಉತ್ತರ ಇರ್ತಾರೆ. ಸೊ ಯಾಕೆ ಹಾಕಬಾರ್ದು? ಸೊ ನಾನು ನಿನ್ಗೆ ಹೆಸರನ್ನ ಕೊಡ್ತೇನೆ. ಸೊ ನಿನ್ನ ಹೆಸರು ಕೃಷ್ಣದಾಸ್ ಆಗತ್ತೆ ಅಂತ ಹೇಳಿ ಶ್ರೀಲ ಪ್ರಭುಪಾದವರು ಹೇಳ್ತಾರೆ.
ಹೀಗೆ ಮೊದಲ ಭಿನ್ನಹ ಅಂತ ಹೇಳ್ತಾರೆ. ಸೊ ಮೊದಲನೇ ಪರ್ಮಿಷನ್ ಕೊಟ್ಟಿರೋದು ಬೇಡಿಕೆ. ಸೊ ಇದು ಶಿಷ್ಯತ್ವದ ಬೇಡಿಕೆ ಮೊದ್ಲೇದ್ ಬಂತು ಇಲ್ಲಿ ಶಿಲ ಪ್ರಭುಪಾದ ಅವರಿಗೆ. ಸೊ ಪ್ರಭುಪಾದರ ಮೊದಲೇ ದೀಕ್ಷೆ ಪ್ರದಾನವಾಯ್ತು. ಆದ್ರೆ ಇದ್ದಕ್ಕಿದ್ದಂತೆ ಏನ್ ಮಾಡ್ತಾರೆ ಪ್ರಭುಪಾದ ಅವರು ದೀಕ್ಷೋಪದೇಶವನ್ನ ನಾನು ಕೊಡ್ಬೇಕು ಅಂತ ಹೇಳಿ ಘೋಷಣೆಯನ್ನ ಮಾಡ್ಬಿಡ್ತಾರೆ. ಇದು ಒಂದು ಕೀತ್ ಕೇಳಿರುವಂತಹ ಒಂದು ಬೇಡಿಕೆಯಿಂದ. ಸೊ ಅವಾಗ ಕೀತ್ ಕೇಳ್ತಾರೆ ಏನಿದು ದೀಕ್ಷೆ ಸ್ವಾಮೀಜಿ ಅಂತ ಹೇಳಿ. ಸೊ ಅವಾಗ ಏನದು ದೀಕ್ಷೆ ಏನದು ದೀಕ್ಷೆ ಸ್ವಾಮೀಜಿ ಅಂತ ಒಬ್ಬ ಹುಡುಗ ಕೇಳಿದ. ಅವಾಗ ಪ್ರಭುಪಾದ ಅವರು ಉತ್ತರಿಸ್ತಾರೆ, ಸೊ ನಾನ್ ನಿನ್ಗೆ ಅದನ್ನ ನಂತರ ಹೇಳ್ತೇನೆ ಅಂತ ಹೇಳಿ ಶ್ರೀಲ ಪ್ರಭುಪಾದವರು ತಮ್ಮ ಕೆಲಸದಲ್ಲಿ ತೊಡಗ್ತಾರೆ. ಅವಾಗ ಈ ದೀಕ್ಷೆಯ ಸಮಾರೋಪ ಅಂತಂದ್ರೆ ಇಲ್ಲಿ ಕೆಲವೊಂದು ವಿಷಯ ವಸ್ತುಗಳ ಒಂದು ಅವಶ್ಯಕತೆ ಇರುತ್ತೆ. ಹೀಗೆ ಮೊದಲು ಬೇಕಾಗಿರುವಂತದ್ದು ಜಪಮಾಲೆ. ಸೊ ಜಪಮಾಲೆ ಬೇಕಾಗಿತ್ತು. ಈಗ ಕೀತ್ ಈ ಅಲ್ಲಿ ಒಂದು ಕ್ಯಾಂಡಿಯ ಚರ್ಮದ ಕಂಪನಿ ಅಂತ ಒಂದು ಅಂಗಡಿ ಇತ್ತು, ಕ್ಯಾಂಡಿಯ ಚರ್ಮದ ಕಂಪನಿ ಅಂತ. ಸೊ ಅಲ್ಲಿ ಕೀತ್ ಹೋಗ್ಬಿಟ್ಟು ಅರ್ಧ ಅಂಗುಲದ ಮರದ ಮಣಿಗಳನ್ನ ಅವುಗಳನ್ನ ಪೋಣಿಸಲ ದಾರವನ್ನ ತಂದ. ಅಂದ್ರೆ ಮಣಿಗಳನ್ನ ತರ್ತಾನೆ, ಮತ್ತೆ ಜೊತೆಗೆ ಅದನ್ನ ಪೋಣಿಸ್ಲಿಕ್ಕೆ ದಾರವನ್ನ ತೆಗೆದುಕೊಂಡು ಬರ್ತಾನೆ. ಅದನ್ನೆಲ್ಲ ಶಿಲ ಪ್ರಭುಪಾದ ಅವ್ರಿಗೆ ಹೇಳಿರ್ತಾರೆ ಎಷ್ಟು ತರ್ಬೇಕು ಏನ್ ತರ್ಬೇಕು ಅಂತ ಎಲ್ಲ. ಮತ್ತೆ ಮಣಿಗಳ ಸುತ್ತ ಜಪ ಮಾಡ್ಬೇಕಾದಾಗ ಅಂದ್ರೆ ಜಪಮಾಲೆಯನ್ನ ರೆಡಿ ಮಾಡ್ಬೇಕಾದಾಗ ಅದ್ರ ಸುತ್ತಲೂ ಕೂಡ 108 ಮಣಿಗಳಿರ್ಬೇಕು ಅಂತ ಹೇಳಿ ಸ್ವಾಮೀಜಿ ಅವರು ಹೇಳಿರ್ತಾರೆ. ಯಾಕಂದ್ರೆ 108 ಬೀಡ್ಸ್ ಅನ್ನ ಮಣಿಗಳನ್ನ ನಾವು ಸ್ಪರ್ಶ ಮಾಡೋದ್ರಿಂದ ಒಂದು ಭಾವ ಉಂಟಾಗುತ್ತೆ ಅನ್ನೋದನ್ನ ಶ್ರೀಲ ಪ್ರಭುಪಾದವರು ಅವ್ರಿಗೆ ಹೇಳಿರ್ತಾರೆ. ಮತ್ತೆ ಜೊತೆಗೆ ತಿಳಿಸಿರ್ತಾರೆ ಭಾರತ ದೇಶದಲ್ಲಿ ವೈಷ್ಣವರೆಲ್ಲರೂ ಕೂಡ ಜಪ ಮಾಡ್ತಾರೆ, ಮಂತ್ರವನ್ನ ಹೇಳ್ತಾರೆ ಅಂತ ಹೇಳಿ. ಆದ್ರೆ ಅವ್ರ ಜಪಮಾಲೆಗಳಲ್ಲಿ 1008 ಮಣಿಗಳಿರುತ್ತೆ ಅನ್ನೋದನ್ನ ಅವರು ಹೇಳ್ತಾರೆ. ಶ್ರೀಲ ಪ್ರಭುಪಾದವರು ಅವ್ರಿಗೆ ತಿಳಿಸ್ತಾರೆ. ಹೀಗೆ ಅವರು ಮತ್ತೆ ಮತ್ತೆ ಎಣಿಸುತ್ತಾ ಜಪ ಮಾಡ್ತಾರೆ ಅಂತ ಶ್ರೀಲ ಪ್ರಭುಪಾದವರು ತಿಳಿಸ್ತಾರೆ. ಹೀಗೆ ಪ್ರತಿಯೊಂದು ಈ ಒಂದು ಜಪದ ಮಾಲೆಯನ್ನ ನೀವು ಮಾಡುವಾಗ 108 ಮಣಿಗಳ ಹಾಕ್ಬೇಕು. ಆ ಪ್ರತಿಯೊಂದು ಮಣಿಗಳ ಮಧ್ಯದಲ್ಲಿ ನೀವು ಒಂದು ಜೋಡಿ ಗಂಟೆ ಹಾಕ್ಬೇಕು ಅನ್ನೋದನ್ನ ಶ್ರೀಲ ಪ್ರಭುಪಾದವರು ಹೇಗೆ ಹಾಕ್ಬೇಕು ಅನ್ನೋದನ್ನು ಕೂಡ ಕಲಿಸಿಕೊಡ್ತಾರೆ. ಮತ್ತೆ 108 ಯಾಕೆ ಹಾಕ್ಬೇಕು ಅನ್ನೋದಕ್ಕೆ ಒಂದು ಅವರು ಚಿಕ್ಕದಾಗಿ ವಿಶ್ಲೇಷಣೆಯನ್ನು ಕೂಡ ಕೊಡ್ತಾರೆ. ಸೊ 108 ಸಂಖ್ಯೆಗೆ ತುಂಬಾನೇ ಒಂದು ಮಾನ್ಯತೆ ಇದೆ. ಮತ್ತೆ 108 ಉಪನಿಷತ್ತುಗಳಿದೆ. ಮತ್ತೆ 108 ಮಂದಿ ಗೋಪಿ ಭಕ್ತರಿದ್ದಾರೆ. ಸೊ ಹಾಗೆ ನೋಡಿದ್ರೆ ತುಂಬಾನೇ ಬರುತ್ತೆ. ಸೊ ಚಿಕ್ಕದಾಗಿ ಅವರಿಗೆ ಆ ಒಂದು ವಿವರಣೆಯನ್ನ ಸಂಕ್ಷಿಪ್ತವಾಗಿ ಶ್ರೀಲ ಪ್ರಭುಪಾದರು 108 ಯಾಕೆ ಅನ್ನೋದನ್ನ ತಿಳಿಸ್ತಾರೆ. ಮತ್ತೆ ದೀಕ್ಷೆ ಅಂದ ತಕ್ಷಣ ಇಲ್ಲಿ ಕೆಲವೊಂದು ಆಚರಣೆ ವ್ರತಗಳು ಕೆಲವೊಬ್ರು ಅಂದ್ರೆ ದೀಕ್ಷೆ ಸಮಾರೋಪ ಅಂತಂದಾಗ ದೀಕ್ಷೆ ಪಡೆಯುವವರು ಕೆಲವೊಂದು ವ್ರತಗಳನ್ನ ಆಚರಿಸಬೇಕಿತ್ತು. ಅಂದ್ರೆ ಪ್ರತಿದಿನ ಅವರು ಜಪಮಾಲೆಯೊಂದಿಗೆ ಜಪವನ್ನ ಮಾಡುವಂಥದ್ದು. ಸೊ ಹೀಗೆ ನಿಗದಿತವಾದಂತಹ ಸುತ್ತುಗಳಿತ್ತು. ಇನ್ನೂ ಕೂಡ 16 ಸುತ್ತು ಮಾಡ್ಬೇಕು ಅಂತ ಹೇಳಿ ಯಾವಾಗ ಡಿಸೈಡ್ ಆಗಿದ್ದಿಲ್ಲ ಇನ್ನೂ ಕೂಡ. ಸೊ ಇನ್ನು ಕೂಡ ಅವಾಗ 64 ಜಪ ದಿನಕ್ಕೆ 64 ಸುತ್ತು ಜಪ ಮಾಡ್ಬೇಕು ಅನ್ನೋದು ಮಾತ್ರ ಇತ್ತು. ಇನ್ನೂ ಕೂಡ ಆಗಿಲ್ಲ. ಇನ್ ಮುಂದೆ ಹೇಳ್ತಾರೆ ಶ್ರೀಲ ಪ್ರಭುಪಾದವರು ಎಷ್ಟು ಸುತ್ತು ಜಪ ಮಾಡ್ಬೇಕು ಅಂತ. ಯಾವಾಗಿಂದ 16 ಸುತ್ತು ಶ್ರೀಲ ಪ್ರಭುಪಾದವರು ಜಪ ಮಾಡ್ಬೇಕು ಅಂತ ಬಂತು ಅಂತ ಅಂದ್ರೆ ಅದೇ ಸೆಪ್ಟೆಂಬರ್ 8ನೇ ತಾರೀಕಿಂದ ಆ ಘೋಷಣೆಯನ್ನ ಮಾಡ್ತಾರೆ ಶ್ರೀಲ ಪ್ರಭುಪಾದರು. ಹೀಗೆ ಜಪ ಮಾಡೋದು ಕೂಡ ನಿರಂತರವಾಗಿ ದೈನಂದಿನವಾಗಿ ಜಪ ಮಾಡೋದು ಕೂಡ ಅಲ್ಲೊಂದು ವ್ರತ ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದವರು. ಹೀಗೆ ಸುಮಾರು ಶ್ರೀಲ ಪ್ರಭುಪಾದರು ಒಂದು ಡಜನ್ ಶಿಷ್ಯರಿಗೆ ದೀಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಬಟ್ ಅಲ್ಲಿ ಯಾವುದೇ ತರನಾದಂತ ಕಟ್ಟುನಿಟ್ಟಾದ ವ್ಯವಸ್ಥೆ ಇರ್ಲಿಲ್ಲ ಆಯ್ಕೆಗೆ. ಈಗ ಹೇಗೆ ನಮ್ಗೆಲ್ಲ ಆಯ್ಕೆಗೆ ಇದೆಯೋ ಇಂಟರ್ವ್ಯೂ ತಗೊಳ್ತಾರೆ JPS ಇಂದ, ಮತ್ತೆ ಜೊತೆಗೆ ಈ ನಮ್ಮ ಟೆಂಪಲ್ ಇಂದ ಕನ್ಸರ್ನ್ ಟೆಂಪಲ್ ಇಂದ. ಸೊ ಆ ತರ ಅಲ್ಲೇನು ಕಟ್ಟುನಿಟ್ಟಾದ ವ್ಯವಸ್ಥೆ ಇರ್ಲಿಲ್ಲ ಅಂತ ಹೇಳ್ತಾರೆ. ಸೊ ಯಾರು ಬೇಕೋ ಅವ್ರು ಮಾಡಬಹುದಾಗಿತ್ತು ಅಂತ ಹೇಳ್ತಾರೆ. ಸೊ ಈಗ ಸ್ಟೀವು ಈ ಏನು ಶ್ರೀಲ ಪ್ರಭುಪಾದವ್ರು ಹೇಳ್ತಾರೋ ದೀಕ್ಷೆ ಅಂದ ತಕ್ಷಣ ದೀಕ್ಷೆಯನ್ನ ಕುರಿತಾಗಿ ಕೆಲವೊಂದು ಕಾನ್ವರ್ಸೇಷನ್ಸ್ ನಡೆಯುತ್ತೆ ಈ ಅನುಯಾಯಿಗಳ ಮಧ್ಯೆ. ಸೊ ಆ ಅನುಯಾಯಿಗಳು ಏನೆಲ್ಲ ಮಾತಾಡ್ತಾರೆ, ಈ ದೀಕ್ಷೆ ಪಡೆಯುವ ಕುರಿತಾಗಿ ಏನೆಲ್ಲ ಚರ್ಚೆ ಮಾಡ್ತಾರೆ, ಒಳ್ಳೆಯದೋ ಕೆಟ್ಟದೋ ಅಥವಾ ಕಮೆಂಟ್ಸ್ ಅಥವಾ ಟೀಕೆಗಳು ಅವುಗಳ ಏನನ್ನೋದನ್ನ ನೋಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಅನಂತ ಕುಲಕರ್ಣಿ ಪ್ರಭುಜಿ ಮ್ಯೂಟ್ ಆಗಿದೆ ನೋಡಿ. ಕೇಳಿಸ್ತಾ ಇಲ್ಲ ಪ್ರಭುಜಿ. ಪ್ರಭುಪಾದರ ಗೆಳೆಯರ ದಿಕ್ಕು ಇಲ್ಲಿಂದ ಒಂದು ಗೆಳೆಯರ ದಿಕ್ಕನ್ನು ವಿವಿಧ ಬಗೆಯನ್ನು ಕಂಡರು. ನೆಟ್ವರ್ಕ್ ವೀಕ್ ಇದೆ ಪ್ರಭುಜಿ. ಕೃಷ್ಣ ಮಾತಾಜಿ ನಿಮ್ದು ನೆಟ್ವರ್ಕ್ ವೀಕ್ ಇದೆ ಪ್ರಭುಜಿ. ಆಮೇಲೆ ಓಕೆ. ಗಾಯತ್ರಿ ಆರ್.
ಮಾತಾಜಿ ಓದ್ತೀರಾ? ದೀಪಾ ಮಾತಾಜಿ. ಹರೇ ಕೃಷ್ಣ. ಬೇರೆಯವ್ರು ಕೊಡಿ ಮಾತಾಜಿ. ಗಾಯತ್ರಿ ಆರ್. ಹರೇ ಕೃಷ್ಣ. ಓದಿ. ಎಲ್ಲಿಂದ ಮಾತಾಜಿ? Highlight ಸ್ವಾಮಿ. ಹೈಲೈಟ್ ಇದೆ ನೋಡಿ. ಹಾ, ಓಕೆ, ಒಂದ್ ನಿಮಿಷ ಮಾತಾಜಿ. ಹಾ, ಶ್ರೀ ಸ್ವಾಮೀಜಿ ಬೋಧಿಸಿದನೆಲ್ಲವನ್ನು ನಾನು ಆಗಲೇ ಮಾಡುತ್ತಿದ್ದೆ. ಆದರೂ ಈ ದೀಕ್ಷೆ ಬಲು ಭಾರವಾದ ಬದ್ಧತೆ ಎಂದು ನನಗೆ ಅನ್ನಿಸಿತು. ಸ್ವತಂತ್ರವಾಗಿ ಉಳಿಯಬೇಕೆಂಬ ನನ್ನ ಬಲವಾದ ಪ್ರವೃತ್ತಿಯಿಂದಾಗಿ ನಾನು ದೀಕ್ಷೆ ಸ್ವೀಕರಿಸಲು ಹಿಂಜರಿಯಿದೆ. ಪ್ರಭುಪಾದರ ಗೆಳೆಯರು ದೀಕ್ಷೆಯನ್ನು ವಿವಿಧ ಬಗೆಯಲ್ಲೂ ಕಂಡರು. ಕೆಲವರು ಇದನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿದರೆ, ಕೆಲವರು ಇದನ್ನು ಮೋಜಿನ ಕೂಟ ಅಥವಾ ಘಟನೆ ಎಂಬಂತೆ ಭಾವಿಸಿದರು. ಸಮಾರಂಭಕ್ಕೆ ಕೆಲವು ದಿನ ಮುಂಚೆ ಅಂಗಳದಲ್ಲಿ ತಮ್ಮ ಮಣಿಗಳನ್ನು ಪೋಣಿಸುತ್ತಿರುವಾಗ ವ್ಯಾಲಿ ಮತ್ತು ಓವರ್ಡ್ ಮಾತನಾಡುತ್ತಿದ್ದರು. ವ್ಯಾಲಿ, ಇದು ಕೇವಲ ಔಪಚಾರಿಕತೆ ಅಷ್ಟೇ. ನೀನು ಸ್ವಾಮೀಜಿಯವರನ್ನು ನಿನ್ನ ಸದ್ಗುರುವಾಗಿ ಸ್ವೀಕರಿಸು. ಓವರ್ಡ್, ಅದೇನು ಅವಶ್ಯಕತೆವೇ? ವ್ಯಾಲಿ, ಯಾರಿಗೂ ನಿಶ್ಚಿತವಾಗಿ ಗೊತ್ತಿಲ್ಲ. ಭಾರತದಲ್ಲಿ ಇದು ಉತ್ತಮ ಮಟ್ಟದ ಅಭ್ಯಾಸ. ಅವರನ್ನು ಸದ್ಗುರುವಾಗಿ ಸ್ವೀಕರಿಸಬೇಕೆಂದು ನಿನಗೆ ಅನಿಸುವುದಿಲ್ಲವೇ? ಓವರ್ಡ್, ನನಗೆ ಗೊತ್ತಿಲ್ಲ. ಅದೇನೇ ಇರಲಿ, ಅವರು ಒಳ್ಳೆಯ ಗುರುವಾಗಿ ಕಾಣುತ್ತಾರೆ. ನಾನು ಅವರನ್ನು, ಅವರ ಉಪದೇಶವನ್ನು ತುಂಬಾ ಇಷ್ಟಪಡುತ್ತೇನೆ. ಆ ದೃಷ್ಟಿಯಲ್ಲಿ ಅವರು ಆಗಲೇ ನನ್ನ ಸದ್ಗುರುವಾಗಿ ಬಿಟ್ಟಿದ್ದಾರೆ ಎಂದು ನಾನು ಭಾವಿಸುತ್ತಿದ್ದೇನೆ. ಈ ದೀಕ್ಷೆ ಸನ್ನಿವೇಶವನ್ನು ಹೇಗೆ ಬದಲಾಯಿಸಿತು ಎನ್ನುವುದು ಮಾತ್ರ ನನಗೆ ಅರ್ಥವಾಗುತ್ತಿಲ್ಲ. ವ್ಯಾಲಿ, ನನಗೂ ಗೊತ್ತಿಲ್ಲ. ಹಾಗೇನಿಲ್ಲವೆಂದು ನಾನು ಅಂದುಕೊಳ್ಳುತ್ತೇನೆ. ಇದು ಕೇವಲ ಔಪಚಾರಿಕ ಅಷ್ಟೇ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಈಗ ಅನುಯಾಯಿಗಳು ತಮ್ಮ ತಮ್ಮ ಮಧ್ಯೆ ಮಾತಾಡ್ಕೊಳ್ತಾ ಇದ್ದಾರೆ. ಸೊ ಸ್ವಾಮೀಜಿಯವರು ಏನೇನೆಲ್ಲ ಉಪದೇಶವನ್ನ ಬೋಧಿಸಿದಾರೋ ಅದನ್ನೆಲ್ಲ ಅವರು ಮಾತಾಡ್ತಾ ಇದ್ರು. ಸೊ ಇದು ದೀಕ್ಷೆ ಅನ್ನುವಂಥದ್ದು ತುಂಬಾನೇ ಬಲು ಭಾರ ಆಗಿದೆ. ಮತ್ತೆ ಸ್ವತಂತ್ರವಾಗಿ ಉಳಿಯಬೇಕೆಂಬ ನನ್ನ ಬಲವಾದ ಪ್ರವೃತ್ತಿಯಿಂದ ನಾನು ದೀಕ್ಷೆಯನ್ನ ಸ್ವೀಕರಿಸೋದಿಲ್ಲ ಅಂತ ಹೇಳ್ತಾನೆ ಸ್ಟೀವ್. ಯಾಕಂದ್ರೆ ಸ್ವಲ್ಪ ಅವನು ಆಧ್ಯಾತ್ಮಿಕದಲ್ಲಿ ಇದ್ರೂ ಕೂಡ ಸ್ವಲ್ಪ ಸ್ವಾತಂತ್ರ್ಯ ಬೇಕಾಗಿರುತ್ತೆ. ಆ ಸ್ವಾತಂತ್ರ್ಯತೆ ಇಲ್ಲಿ ಇಲ್ಲ, ಅದಕ್ಕಾಗಿ ಇದು ತುಂಬಾನೇ ಕಠಿಣವಾಗಿರೋದು ಅಂತ ಹೇಳಿ ಸ್ಟೀವ್ ಹೇಳ್ತಾನೆ. ಆಮೇಲೆ ಕೆಲವರು ತುಂಬಾ ಗಂಭೀರವಾಗಿ ಪರಿಗಣಿಸ್ತಾರೆ ಇದನ್ನ. ಸೊ ತುಂಬಾ ಸೀರಿಯಸ್ ಆಗಿ ತಗೊಳ್ತಾರೆ ಅಂತ ಹೇಳಿ. ಸೊ ಇದು ಒಂದು ಮೋಜಿನ ಕೂಟ ಅಲ್ಲ, ಈ ಎಲ್ಲ ಏನೇನಿದೆಯೋ ಅದನ್ನೆಲ್ಲ ನಾವು ಬಿಡಬೇಕು ಅಂತ ಹೇಳಿ. ಆಮೇಲೆ ಇನ್ನ ಕೆಲವೊಬ್ರು ಅನುಯಾಯಿಗಳು ಈ ಸಮಾರಂಭಕ್ಕೆ ಒಂದು ಪ್ರಿಪರೇಷನ್ ಅನ್ನ ನಡೆಸ್ತಾ ಇರ್ತಾರೆ, ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರ್ತಾರೆ. ಸೊ ಅವರು ಈ ಒಂದು ಅಂಗಳದಲ್ಲಿ ಕೂತ್ಕೊಂಡು ಮಣಿಗಳನ್ನ ಪೋಣಿಸೋದು, ಪೋಣಿಸ್ತಾ ಇರ್ತಾರೆ. ಮತ್ತೆ ಆ ಮಣಿಗಳನ್ನ ಪೋಣಿಸ್ತಾ ಇರುವಾಗ ಅಲ್ಲಿ ಮತ್ತೆ ವ್ಯಾಲಿ ಮತ್ತೆ ಹೋವರ್ಡ್ ಇರ್ತಾರೆ. ಆ ವ್ಯಾಲಿ ಮತ್ತೆ ಹೋವರ್ಡ್ ಮತ್ತೆ ಈ ದೀಕ್ಷೆಯನ್ನ ಕುರಿತುಕೊಂಡು ಮತ್ತಷ್ಟು ಚರ್ಚೆನ ಪ್ರಾರಂಭಿಸ್ತಾರೆ. ಅವಾಗ ಅಲ್ಲಿ ವ್ಯಾಲಿ ಹೇಳ್ತಾನೆ, ಇದು ದೀಕ್ಷೆ ಅನ್ನುವಂಥದ್ದು ಕೇವಲ ಔಪಚಾರಿಕ ಅಷ್ಟೇ, ಫಾರ್ಮ್ಯಾಲಿಟಿ. ಸೊ ಸ್ವಾಮೀಜಿ ಅವರು ನಿನ್ನ ಸದ್ಗುರುವಾಗಿ ಸ್ವೀಕರಿಸು ಅಂತ ಹೇಳಿ, ಅಂದ್ರೆ ನೀನು ಸದ್ಗುರುವಾಗಿ ಸ್ವೀಕರಿಸು ಸ್ವಾಮೀಜಿಯನ್ನ, ಇದು ಕೇವಲ ಫಾರ್ಮ್ಯಾಲಿಟಿ ಅಂತ ಹೇಳ್ತಾನೆ. ಸೊ ಆಮೇಲೆ ಹೋವರ್ಡ್ ಹೇಳ್ತಾನೆ, ಸೊ ಈ ದೀಕ್ಷೆ ಅನ್ನೋದು ತಗೊಳ್ಳೇಬೇಕಾ, ಇದೊಂದು ಫಾರ್ಮ್ಯಾಲಿಟಿನಾ, ನಾನು ಕೇವಲ ಭಕ್ತಿ ಮಾಡಿದ್ರೆ ಸಾಕಾಗಲ್ವಾ ಅಂತ ಆತರ ಕೇಳ್ತಾನೆ ಹೋವರ್ಡ್. ಅವಾಗ ವ್ಯಾಲಿ ಹೇಳ್ತಾನೆ, ಯಾರಿಗೂ ಇದು ನಿಶ್ಚಿತವಾಗಿ ಗೊತ್ತಿಲ್ಲ, ನನ್ಗೂ ಕೂಡ ಗೊತ್ತಿಲ್ಲ ಇದು ದೀಕ್ಷೆ ತಗೊಳ್ಳೋದು ಕಂಪಲ್ಸರಿನಾ ಏನು ಅಂತ ನನ್ಗೂ ಕೂಡ ಗೊತ್ತಿಲ್ಲ. ಬಟ್ ಇದು ಭಾರತದಲ್ಲಿ ಒಂದು ಉತ್ತಮವಾದಂತಹ ಅಭ್ಯಾಸ ಅನ್ನೋದು ಮಾತ್ರ ನನಗೆ ಗೊತ್ತು. ಪ್ರಭುಪಾದವರು ನನಗಿದನ್ನ ತಿಳಿಸಿದ್ದಾರೆ. ಸೊ ಹೀಗೆ ಅವರನ್ನ ಸದ್ಗುರುವಾಗಿ ಸ್ವೀಕರಿಸಬೇಕೆಂದು ನಿನ್ಗೆ ಅನ್ಸೋದಿಲ್ವಾ ಅಂತ ಹೇಳಿ ಹೋವರ್ಡ್ಗೆ ವ್ಯಾಲಿ ಕೇಳ್ತಾನೆ. ಅವಾಗ ಹೋವರ್ಡ್ ಹೇಳ್ತಾನೆ, ಸೊ ಅವರನ್ನ ಸದ್ಗುರುವಾಗಿ ಸ್ವೀಕರಿಸಬೇಕು ಅನ್ನುವಂಥದ್ದು ನನಗಿನ್ನೂ ಗೊತ್ತಾಗ್ತಾ ಇಲ್ಲ. ಅದೇನೇ ಇರ್ಲಿ, ಅವರು ಒಳ್ಳೆ ಗುರುವಾಗಿ ಕಾಣ್ತಾರೆ ನನಗೆ. ಮತ್ತೆ ಅವ್ರು ಏನೆಲ್ಲ ಉಪದೇಶ ಪ್ರವಚನವನ್ನ ಕೊಡ್ತಾರೆ ಅದು ನನ್ಗೆ ತುಂಬಾ ಇಷ್ಟ. ಸೊ ಆ ದೃಷ್ಟಿಯಲ್ಲಿ ಈಗಾಗ್ಲೇ ಅವ್ರು ನನಗೆ ಗುರು ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಪ್ರವಚನ ಕೇಳ್ತೀನಲ್ಲ, ಈಗಾಗ್ಲೇ ಗುರು ಆಗ್ಬಿಟ್ಟಿದ್ದಾನೆ ಅಂತ ತುಂಬಾ ಚೆನ್ನಾಗಿರುವಂತಹ ಒಂದು ಶಬ್ದವನ್ನ ಹೇಳ್ತಾರೆ ಹೋವರ್ಡ್. ಸೊ ಈ ದೀಕ್ಷೆ ಸನ್ನಿವೇಶ ಹೇಗೆ ಇದನ್ನ ಬದಲಾಯಿಸುತ್ತೆ, ಈಗಾಗ್ಲೇ ಅವರು ಗುರು ಆಗಿದ್ದಾರೆ, ಮತ್ ಯಾವ ತರದ ಗುರು ಆಗ್ತಾರೆ, ಆ ರೀತಿಯಾಗಿ ಈ ದೀಕ್ಷೆ ಅನ್ನುವಂಥದ್ದು ಹೇಗೆ ಇದನ್ನ ಈ ಒಂದು ಗುರುವನ್ನ ಸದ್ಗುರುವನ್ನಾಗಿ ಬದಲಾಯಿಸುತ್ತೆ, ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಮತ್ತೆ ಹೋವರ್ಡ್ ಒಂದು ಪ್ರಶ್ನೆಯನ್ನ ಇಡ್ತಾನೆ. ಅವಾಗ ವ್ಯಾಲಿ ಹೇಳ್ತಾರೆ, ಸೊ ನನಗೂ ಅದು ಕೂಡ ಗೊತ್ತಿಲ್ಲ, ಇದು ಕೇವಲ ಔಪಚಾರಿಕ ಅಷ್ಟೇ ಅನ್ನೋದು ಮಾತ್ರ ನನಗೆ ಗೊತ್ತು, ಹೀಗೇನಿಲ್ಲವೆಂದು ನಾನು ಅಂದ್ಕೊಳ್ತೇನೆ ಅಂತ ಹೇಳಿ ವ್ಯಾಲಿ ಹೇಳ್ತಾರೆ. ಸೊ ಮತ್ತೆ ಮುಂದೆ ಈ ಒಂದು ಕೃಷ್ಣ ಜನ್ಮಾಷ್ಟಮಿ ಎಂದು
ಈ ವ್ರತ, ಆಚರಣೆ, ದೀಕ್ಷೆ, ಪ್ರವಚನ, ಸೊ ಇನ್ನಿತರ ಸನ್ನಿವೇಶಗಳನ್ನ ಕುರಿತು ಇಲ್ಲಿ ಹೇಳ್ತಾರೆ. ದೀಕ್ಷೆ ಹೇಗೆ ನಡೀತು ಅನ್ನೋದನ್ನ. ಸೊ ಇದು ತುಂಬಾ ದೊಡ್ಡದಿದೆ, ಸೊ ಅದಕ್ಕಾಗಿ ಇದನ್ನ 1.5 ಪೇಜ್ ಮಾತ್ರ ಓದಿಸಿ ಮಾತಾಜಿ. ಗಾಯತ್ರಿ ಆರ್ ಮಾತಾಜಿ ಓದಿ. ಇಪ್ಪಿಸ್ತಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆಗ್ಲೇ ಇಲ್ಲ ಅನ್ಮ್ಯೂಟ್. ಜನ್ಮಾಷ್ಟಮಿ ಕೃಷ್ಣ ಪ್ರಭು ಆವಿರ್ಭವಿಸಿದ ದಿನ. 1 ವರ್ಷದ ಹಿಂದೆ ಜಲದೂತ ಆಗ ತಾನೇ ಕೊಲಂಬೋ ಬಿಟ್ಟು ಹೊರಟಾಗ ಪ್ರಭುಪಾದರು ಹಡಗಿನಲ್ಲಿ ಕೃಷ್ಣ ಜಯಂತಿಯನ್ನು ಆಚರಿಸುತ್ತಿದ್ದರು. ನಿಖರವಾಗಿ 1 ವರ್ಷದ ನಂತರ ಅವರು ಹರೇ ಕೃಷ್ಣ ಸಂಕೀರ್ತನಕಾರರ ಸಣ್ಣ ತಂಡವನ್ನು ಹೊಂದಿದ್ದರು. ಪ್ರಭುಪಾದರು ಅವರನ್ನೆಲ್ಲ ಒಟ್ಟಿಗೆ ಸೇರಿಸಿ 1 ದಿನದ ಸಂಕೀರ್ತನ, ಧರ್ಮಗ್ರಂಥ ಪಠನ, ಉಪವಾಸ, ಪಾರಣೆಗಳನ್ನು ಆಚರಿಸುವಂತೆ ಮಾಡಿದರು. ಮಾರನೆಯ ದಿನವೇ ದೀಕ್ಷಾ ಕಾರ್ಯ ಇತ್ತು. 6 ಗಂಟೆಗೆ ಪ್ರಭುಪಾದರು ಕೆಳಗೆ ಬಂದರು. ಎಂದಿನಂತೆ ಬೆಳಗಿನ ಪ್ರವಚನವನ್ನು ನೀಡುವವರಿದ್ದರು. ಆಗ ಒಬ್ಬ ಹುಡುಗನು ತಮ್ಮ ಹಸ್ತಪ್ರತಿಯನ್ನೇ ಓದಬಹುದಲ್ಲ ಎಂದು ಅವರನ್ನು ಕೇಳಿಕೊಂಡನು. ಪ್ರಭುಪಾದರಿಗೆ ಸಂಕೋಚವಾದಂತೆ ತೋರಿತು. ಆದರೂ ತಮ್ಮದೇ ಭಗವದ್ಗೀತಾ ವ್ಯಾಖ್ಯಾನವನ್ನು ಓದಲು ಕೇಳಿದ್ದರಿಂದ ತಮಗಾದ ಸಂತೋಷವನ್ನು ಬಚ್ಚಿಡಲು ಸಾಮಾನ್ಯವಾಗಿ ಅವರು ಡಾಕ್ಟರ್ ರಾಧಾಕೃಷ್ಣರ ಆಕ್ಸ್ಫರ್ಡ್ ಆವೃತ್ತಿಯ ಗೀತೆಯಿಂದ ಶ್ಲೋಕಗಳನ್ನು ಓದುತ್ತಿದ್ದರು. ಜನ್ಮಾಷ್ಟಮಿಯನ್ನು ಆಚರಿಸಲು ವಿಶೇಷ ನಿಯಮಗಳಿದ್ದವು. ಉಪವಾಸವಿದ್ದು ಸಂಕೀರ್ತನೆಗೈಯುತ್ತಾ ಪಠನ ಮಾಡುತ್ತಾ ಕೃಷ್ಣ ಪ್ರಜ್ಞೆಯನ್ನು ಚರ್ಚಿಸುತ್ತಾ ಇಡೀ ದಿನವನ್ನು ಕಳೆಯಬೇಕು. ಯಾರಾದರೂ ತುಂಬಾ ದುರ್ಬಲರಾದರೆ ಅಡಿಗೆ ಮನೆಯಲ್ಲಿ ಹಣ್ಣು ಇದೆ ಎಂದು ಅವರು ಹೇಳಿದರು. ಭಾರತದಲ್ಲಿರುವ ಭಕ್ತರಂತೆಯೇ ಮಧ್ಯರಾತ್ರಿಯ ಔತಣದವರೆಗೂ ಉಪವಾಸ ಇರುವುದು ಒಳ್ಳೆಯದು. ಭಾರತದಲ್ಲಿ ಲಕ್ಷಾಂತರ ಜನರು, ಹಿಂದೂಗಳು, ಮುಸಲ್ಮಾನರು, ಇತರರು ಕೃಷ್ಣ ಪ್ರಭುವಿನ ಜಯಂತಿಯನ್ನು ಆಚರಿಸುತ್ತಾರೆ. ಪ್ರತಿಯೊಂದು ದೇವಾಲಯದಲ್ಲಿ ಉತ್ಸವಗಳು, ಕೃಷ್ಣನ ಲೀಲೆಗಳ ಆಚರಣೆಗಳು ನಡೆಯುತ್ತವೆ ಎಂದು ಅವರು ಹೇಳಿದರು. ಇನ್ನು ಈಗ ಅವರು ದೀರ್ಘವಾಗಿ ಎಳೆದು ಹೇಳಿದರು. ದೀಕ್ಷೆ ಎಂದರೆ ಏನರ್ಥ ಎನ್ನುವುದನ್ನು ನಾನು ನಿಮಗೆ ಹೇಳುವೆನು. ದೇಶವೆಂದರೆ ಸದ್ಗುರುವು ಶಿಷ್ಯನನ್ನು ಸ್ವೀಕರಿಸಿ ಹೊಣೆ ವಹಿಸಿಕೊಳ್ಳಲು ಒಪ್ಪಿಕೊಳ್ಳುವುದು, ಹಾಗೂ ಶಿಷ್ಯನು ಸದ್ಗುರುವನ್ನು ಸ್ವೀಕರಿಸಿ ಅವನನ್ನು ಭಗವಂತನೆಂದು ಆರಾಧಿಸಲು ಒಪ್ಪಿಕೊಳ್ಳುವುದು. ಅವರು ತುಸು ನಿಂತರು. ಯಾರೂ ಮಾತನಾಡಲಿಲ್ಲ. ಏನಾದರೂ ಪ್ರಶ್ನೆಗಳಿವೆಯಾ? ಯಾರೂ ಮಾತನಾಡದಿದ್ದಾಗ ಅವರು ಎದ್ದು ಹೊರಗೆ ನಡೆದರು. ಭಕ್ತರೆಲ್ಲ ಆಶ್ಚರ್ಯಚಕಿತರಾದರು. ಅವರು ಹೇಳಿದ್ದು ಏನು? ಯಾರಾದರೂ ತಾನು ಭಗವಂತನೆಂದು ಪ್ರತಿಪಾದಿಸಿಕೊಂಡರೆ ಅವನನ್ನು ನಾಯಿ ಎಂದು ಪರಿಗಣಿಸಬೇಕು ಎಂದು ಅವರು ವಾರಗಟ್ಟಲೆ ಒತ್ತಿ ಹೇಳಿರಲಿಲ್ಲವೇ? ನನ್ನ ಮನಸ್ಸು ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಗೀತಾ ಎಂ ಓದಿ. ಹರೇ ಕೃಷ್ಣ ಮಾತಾಜಿ. ನನ್ನ ಮನಸ್ಸು ತೇಕುತ್ತಿದೆ ಅಷ್ಟೇ, ವ್ಯಾಲಿ ಹೇಳಿದ. ಪ್ರತಿಯೊಬ್ಬನ ಮನಸ್ಸು ತೇಕುತ್ತಿದೆ, ಓವರ್ ಹೇಳಿದ. ಸ್ವಾಮೀಜಿ ಸುಮ್ಮನೆ ಒಂದು ಬಾಂಬ್ ಎಸೆದಿದ್ದಾರೆ. ಅವರು ಕೀತ್ನ ಬಗ್ಗೆ ಯೋಚಿಸಿದರು. ಕೀತ್ ಎಷ್ಟಾದರೂ ಜಾಣ, ಅವನನ್ನು ಸಂಪರ್ಕಿಸಬೇಕು. ಆದರೆ ಅವನು ಆಸ್ಪತ್ರೆಯಲ್ಲಿ ಇದ್ದ. ತಮ್ಮೊಳಗೆ ಮಾತನಾಡುತ್ತಾ ಅವರು ಇನ್ನಷ್ಟು ಮತ್ತಷ್ಟು ಸಂದೇಹಗ್ರಸ್ತರಾದರು. ಸ್ವಾಮೀಜಿಯ ಮಾತು ಅವರ ನಿರ್ಣಯವನ್ನು ಕದಡಿತ್ತು. ಕೊನೆಗೆ ವ್ಯಾಲಿ ಕೀತ್ನನ್ನು ಕಾಣುವುದಕ್ಕಾಗಿ ಆಸ್ಪತ್ರೆಗೆ ಹೋಗಲು ನಿಶ್ಚಯಿಸಿದ. ಕೀತ್ ಇಡೀ ಕಥೆಯನ್ನು ಕೇಳಿ ತಿಳಿದ. ಸ್ವಾಮೀಜಿ ಹೇಗೆ ಅವರಿಗೆ ಉಪವಾಸ ಮಾಡಲು ಹೇಳಿದರು, ಹೇಗೆ ತಮ್ಮ ಹಸ್ತಪ್ರತಿಯನ್ನು ಓದಿ ಹೇಳಿದರು, ದೀಕ್ಷೆಯನ್ನು ವಿವರಿಸುವುದಾಗಿ ಅವರು ಹೇಗೆ ಹೇಳಿದರು, ಹೇಗೆ ಪ್ರತಿಯೊಬ್ಬರೂ ಅವರು ಹೇಳುವುದನ್ನು ಕೇಳಲು ಕಾತುರರಾಗಿ ಮುಂದಕ್ಕೆ ಬಾಗಿ ಕುಳಿತರೋ ಆಗ ಸ್ವಾಮೀಜಿ ಬಾಂಬ್ ಎಸೆದಿದ್ದರು. ವಿದ್ಯಾರ್ಥಿ ಸದ್ಗುರುವನ್ನು ಸ್ವೀಕರಿಸುವನು ಹಾಗೂ ಅವನನ್ನು ಭಗವಂತನೆಂದು ಆರಾಧಿಸಲು ಒಪ್ಪಿಕೊಳ್ಳುವನು. ಏನಾದರೂ ಪ್ರಶ್ನೆಗಳಿವೆಯೇ? ಸ್ವಾಮೀಜಿ ಮೃದುವಾಗಿ ಕೇಳಿದರು. ಆ ಬಳಿಕ ಅವರು ಹೊರಗೆ ನಡೆದರು. ಈಗ ನಾನು ದೀಕ್ಷೋಪದೇಶವನ್ನು ಬಯಸಬೇಕೇ ಎನ್ನುವುದು ತಿಳಿಯುತ್ತಿಲ್ಲ. ವ್ಯಾಲಿ ಸಂದೇಹಗ್ರಸ್ತನಾದ. ನಾವು ಅವರನ್ನು ಭಗವಂತನೆಂದು ಆರಾಧಿಸಬೇಕು. ಒಳ್ಳೆಯದು, ಅವರು ಹೇಳಿದ್ದನ್ನೆಲ್ಲ ಒಪ್ಪಿಕೊಳ್ಳುವ ಮೂಲಕ ನೀನು ಆಗಲೇ ಅದನ್ನು ಮಾಡುತ್ತಿರುವೆ, ಕೀತ್ ಉತ್ತರಿಸಿದ.
ಅವರು ಇದನ್ನು ಸ್ವಾಮೀಜಿಯೊಂದಿಗೆ ಮಾತನಾಡಬೇಕು. ದೀಕ್ಷೆಗಿಂತ ಮುಂಚೆ ಒಂದು ಸಲಹೆಯನ್ನು ನೀಡಿದ. ಆದ್ದರಿಂದ ವ್ಯಾಲಿ ದೇವಾಲಯಕ್ಕೆ ಮರಳಿ ಹೋಗಿ ಹೋವರ್ಡ್ನನ್ನು ಸಂಪರ್ಕಿಸಿದ. ಒಟ್ಟಿಗೆ ಅವರು ಸ್ವಾಮೀಜಿಯ ಮೇಲ್ಮಳಿಗೆಗೆ ಹೋದರು. ಹೋವರ್ಡ್ ಹೇಳಿದ, ಈ ಬೆಳಿಗ್ಗೆ ನಮಗೆ ನೀವೇನು ಹೇಳಿದಿರಿ? ಅದರ ಅರ್ಥ ನಾವು ಸದ್ಗುರುವನ್ನು ಭಗವಂತನೆಂದು ಒಪ್ಪಿಕೊಳ್ಳಬೇಕಾಗಿದೆ ಎಂದೇ. ಆತ ಭಗವಂತನ ಪ್ರತಿನಿಧಿಯಾದ್ದರಿಂದ ಭಗವಂತನಷ್ಟೇ ಗೌರವಕ್ಕೆ ಪಾತ್ರನೆಂದು ಅದರ ಅರ್ಥ. ಪ್ರಭುಪಾದರು ಶಾಂತವಾಗಿ ಉತ್ತರವಿತ್ತರು. ಹಾಗಾದರೆ ಆತ ಭಗವಂತನಲ್ಲ? ಅಲ್ಲ, ಪ್ರಭುಪಾದರು ಹೇಳಿದರು. ಭಗವಂತನೇ, ಸದ್ಗುರುವು ಆತನ ಪ್ರತಿನಿಧಿ. ಆದ್ದರಿಂದ ಆತ ಭಗವಂತನಷ್ಟೇ ಉತ್ತಮನು. ಏಕೆಂದರೆ ಆತ ಪ್ರಾಮಾಣಿಕ ಶಿಷ್ಯನಿಗೆ ಭಗವಂತನನ್ನು ಕರುಣಿಸಬಲ್ಲ. ಇದು ಸ್ಪಷ್ಟವಾಯಿತೆ. ಅದು ಹಾಗಿತ್ತು. ಇಡೀ ದಿನ ತಿನ್ನದೇ ಇರುವುದು ಮಾನಸಿಕ ಹಾಗೂ ದೈಹಿಕ ಪ್ರಯಾಸಕ್ಕೆ ಕಾರಣವಾಯಿತು. ಜಾನ್ ತಣಿದಿದ್ದಳು. ಆಕೆಗೆ ಇನ್ನಷ್ಟು ಹೊತ್ತು ಹಾಗೆ ಇರುವುದು ಸಾಧ್ಯವಿಲ್ಲ. ಆಕೆ ತಿನ್ನುವ ಬಗ್ಗೆ ತಾನು ಗಮನ ಕೊಡಲೇಬೇಕಾಗುತ್ತದೆ ಎಂದು ದೂರಿದಳು. ಪ್ರಭುಪಾದರು ಅವಳ ಮೇಲೆ ನಿಯಮ ಹೇರಲು ಪ್ರಯತ್ನಿಸಿದರು. ಆದರೆ ಆಕೆ ಹೇಗೋ ಹೊರಟು ಹೋದಳು. ಹೆಚ್ಚಿನ ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಸೆಪ್ಟೆಂಬರ್ 8. ಸೊ ಇದು ನೆಕ್ಸ್ಟ್ ಡೇ ಕೃಷ್ಣ ಜನ್ಮಾಷ್ಟಮಿ ಇತ್ತು. ಪ್ರಭುಪಾದವರು ಇಲ್ಲಿ ನೆನೆಸ್ಕೊಳ್ತಾರೆ. ಇದೇ 1 ವರ್ಷ ಆಗಿತ್ತು ಪ್ರಭುಪಾದವ್ರಿಗೆ ಬಂದ್ಬಿಟ್ಟು. ಈ ಹೊತ್ತಿಗೆ ಕೃಷ್ಣ ಜಯಂತಿಗೆ ಅದೇ ದಿನ ಅವರು ಕೊಲಂಬೋ ಹಡಗಿನಲ್ಲಿದ್ರು. ಯಾಕಂದ್ರೆ ಆ ಕೃಷ್ಣ ಜಯಂತಿನ ಕೊಲಂಬೋ ಹಡಗಿನಲ್ಲಿ ಮಾಡ್ಕೊಂಡಿದ್ರು ಅವರು. ಸೊ ಇದು ಕೃಷ್ಣನ ಆವಿರ್ಭಾವದ ದಿನ. ಸೊ ಈಗ 1 ವರ್ಷ ಆಯ್ತು. ಜಲದೂತ ಅನ್ನುವಂತ ಜಲದೂತ ಆಗ ತಾನೇ ಕೊಲಂಬೋ ಬಿಟ್ಟು ಹೊರಟಿತ್ತು ಅಂತ ಹೇಳಿ. ಸೊ ಕೃಷ್ಣ ಪ್ರಭುಪಾದರಿಗೆ ಇದು ನೆನಪಾಗುತ್ತೆ. ಸೊ ಹಡಗಿನಲ್ಲಿ ಅವರು ಆಚರಿಸಿದ್ರು, ಅದು ಕೂಡ ನೆನಪು ಮಾಡ್ಕೊಳ್ತಾರೆ. ಈಗ 1 ವರ್ಷ ಆಯ್ತು. ಸೊ ಹರಿಕೃಷ್ಣ ಸಂಕೀರ್ತನಕಾರರು ಅಂದ್ರೆ ಈಗಾಗಲೇ 1 ವರ್ಷದಲ್ಲಿ ಒಂದು ಸಣ್ಣ ಸಂಕೀರ್ತನೆಯ ತಂಡ ಆಗಿತ್ತು. ಸೊ ಅವರೆಲ್ಲ ಒಟ್ಟಿಗೆ ಸೇರಿ ಒಂದು ದಿನದ ಈ ಸಂಕೀರ್ತನ, ಧರ್ಮ ಗ್ರಂಥದ ಪಠಣ, ಉಪವಾಸ, ಪಾರಣೆ ಆಚರಿಸುವಂತೆ ಅವರು ಮಾಡಿದ್ರು ಎಲ್ರಿಗೂ ಕೂಡ. ಅಂದ್ರೆ ಇನ್ನು ಅವ್ರು ಒಟ್ಟಾರೆ 12 ಜನ ಇದ್ರು. ಸೊ ಅವ್ರಿಗೆಲ್ರಿಗೂ ಕೂಡ ಇದನ್ನ ಕಲಿಸ್ಬಿಟ್ಟಿದ್ರು. ಸೊ ನೆಕ್ಸ್ಟ್ ಡೇನೆ ದೀಕ್ಷೆ ಇತ್ತು ಜನ್ಮಾಷ್ಟಮಿಯ ದಿನದಂದು. ಅವಾಗ 6 ಗಂಟೆಗೆ ಪ್ರಭುಪಾದರು ಕೆಳಗೆ ಬರ್ತಾರೆ. ಆಸ್ ಯೂಶುವಲ್ ಅವ್ರದ್ದು ಪ್ರವಚನ ಇರುತ್ತೆ ಭಗವದ್ಗೀತೆದು. ಸೊ ಅದನ್ನ ಪ್ರವಚನ ಕೊಡ್ಲಿಕ್ಕೆ ಕೆಳಗಡೆ ಬರ್ತಾರೆ. ಅವಾಗ ಅಲ್ಲಿರುವಂತಹ ಒಬ್ಬ ಹುಡುಗ ಹೇಳ್ತಾನೆ, ಸೊ ನೀವು ಬರೆದಿರುವಂತಹ ಪುಸ್ತಕವನ್ನೇ ನೀವು ಓದ್ಬಹುದಲ್ಲ ಅಂತ ಹೇಳಿ ಪ್ರಭುಪಾದರಿಗೆ ಹೇಳ್ತಾನೆ. ಅವಾಗ ಪ್ರಭುಪಾದವರು ಅವ್ರಿಗೆ ಸ್ವಲ್ಪ ಸಂಕೋಚವಾದಂತೆ ತೋರುತ್ತೆ. ಆದ್ರೂ ಕೂಡ ನಾನು ಬರೆದಂತಹ ಒಂದು ಭಗವದ್ಗೀತೆನ ನನ್ನದೇ ವ್ಯಾಖ್ಯಾನವನ್ನ ಅವನು ಹೇಳಲಿಕ್ಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿ ಅವ್ರಿಗೆ ಸಾಮಾನ್ಯವಾಗಿ ಖುಷಿ ಆಗತ್ತೆ. ನಾನು ಬರ್ದಿರೋದನ್ನ ಓದ್ಲಿಕ್ಕೆ ಹೇಳ್ತಾ ಇದ್ದಾನೆ, ತಿಳಿಸ್ಲಿಕ್ಕೆ ಹೇಳ್ತಾ ಇದ್ದಾನೆ ಅಂತ. ಇಲ್ಲಂತಂದ್ರೆ ಅವರು ಡಾಕ್ಟರ್ ರಾಧಾಕೃಷ್ಣರ ಆಕ್ಸ್ಫರ್ಡ್ ಅವರತಿಯ ಒಂದು ಭಗವದ್ಗೀತೆಯ ಶ್ಲೋಕವನ್ನ ಅವ್ರು ಓದ್ತಿದ್ರಂತೆ, ತಮ್ದವ್ರು ಓದ್ತಿರ್ಲಿಲ್ಲಂತೆ. ಸೊ ಆ ಹುಡುಗ ಹೇಳಿದ್ಮೇಲೆ ಒಂದ್ ರೀತಿಯಾದಂತ ಸಂತೋಷ ಆಗುತ್ತೆ. ಅವ್ರು ಬಚ್ಚಿಡ್ಲಿಕ್ಕೆ ಆಗಲ್ಲ, ಆಯ್ತಪ್ಪ ಅಂತ ಹೇಳ್ತಾರೆ. ಹೀಗೆ ಜನ್ಮಾಷ್ಟಮಿಯನ್ನ ಆಚರಿಸ್ಲಿಕ್ಕೆ ಕೆಲವೊಂದು ವಿಶೇಷ ನಿಯಮಗಳಿರುತ್ತೆ ಅಂತ ಹೇಳಿ ಪ್ರಭುಪಾದವರು ಪ್ರಾರಂಭ ಮಾಡಿ ಉಪವಾಸವನ್ನ ಮಾಡ್ಬೇಕು, ಸಂಕೀರ್ತನೆಗೆ ಎತ್ತನೆ ಉಪವಾಸವನ್ನ ಮಾಡ್ಬೇಕು, ಪಠನವನ್ನ ಮಾಡ್ಬೇಕು. ಸೊ ಹೀಗೆ ಕೃಷ್ಣ ಪ್ರಜ್ಞೆ ಕುರಿತಾಗಿ ಚರ್ಚಿಸುತ್ತಾ ಇಡೀ ದಿನವನ್ನ ಕಳಿಬೇಕು. ನೀವು ರಾತ್ರಿವರೆಗೂ ನೀವು ಜಾಗರಣೆಯನ್ನ ಮಾಡ್ಬೇಕು. ಸೊ ಈ ತರ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯ ಒಂದು ವಿಶೇಷ ನಿಯಮಗಳನ್ನ ಶ್ರೀಲ ಪ್ರಭುಪಾದವರು ಅವ್ರ ಮುಂದೆ ಇರ್ತಾರೆ. ಮತ್ತೆ ಯಾರಿಗಾದ್ರೂ ನೀವು ವೀಕ್ನೆಸ್ ಬಂದ್ರೆ, ನೀವು ಅಡಿಗೆ ಮನೆಯಲ್ಲಿ ಹಣ್ಣಿಟ್ಟಿರ್ತೇವೆ, ನೀವು ಹೋಗಿ ತಿನ್ನಿ ಅಂತ ಹೇಳಿ ಅದನ್ನು ಕೂಡ ಪ್ರಭುಪಾದವರು ಹೇಳ್ತಾರೆ. ಹೀಗೆ ಮಧ್ಯರಾತ್ರಿವರೆಗೆ ಉಪವಾಸವನ್ನ ಮಾಡ್ಬೇಕು, ಹಣ್ಣನ್ನ ತಿಂದು ನೀವು ಉಪವಾಸವನ್ನ ಮಾಡಿ ಅಂತ ಹೇಳಿ ಪ್ರಭುಪಾದವರು ಒಂದು ಆಪ್ಷನ್ ಅನ್ನ ಅವ್ರ ಮುಂದೆ ಇಡ್ತಾರೆ. ಮತ್ತೆ ಜೊತೆಗೆ ಭಾರತ ದೇಶದಲ್ಲಿ ಹೇಗೆ ನಡೆಯುತ್ತೆ ಈ ಕೃಷ್ಣ ಜನ್ಮಾಷ್ಟಮಿ ಅನ್ನೋದನ್ನು ಕೂಡ ಅವ್ರಿಗೆಲ್ಲ ತಿಳಿಸ್ತಾರೆ. ಹಿಂದೂಗಳು, ಮುಸಲ್ಮಾನರು ಎಲ್ಲರೂ ಒಟ್ಟಾಗಿ ಸೇರಿ ಈ ಜಯಂತಿಯನ್ನ ಆಚರಿಸ್ತಾರೆ. ಮತ್ತೆ ಉತ್ಸವವನ್ನ ಮಾಡ್ತಾರೆ. ಕೃಷ್ಣ ಲೀಲೆಗಳ ಆಚರಣೆ ನಡೆಯುತ್ತೆ, ಪ್ರವಚನಗಳು ನಡೆಯುತ್ತೆ, ರಾತ್ರಿಯವರೆಗೂ ಜಾಗರಣೆ ಮಾಡ್ತಾರೆ, ಆಮೇಲೆ ಪ್ರಸಾದವನ್ನ ತೆಗೆದುಕೊಳ್ತಾರೆ. ಸೊ ಈ ರೀತಿಯೆಲ್ಲ ಪ್ರಭುಪಾದವರು ಅವ್ರಿಗೆ ಸಾಮಾನ್ಯವಾಗಿ ಭಾರತ ದೇಶದಲ್ಲಿ ನಡೆಯುತ್ತೋ ಅದನ್ನೆಲ್ಲ ಕೂಡ ಅವ್ರಿಗೆ ತಿಳಿಸ್ತಾರೆ. ಆಮೇಲೆ ಈ ದೀಕ್ಷೆ ಅಂದ್ರೆ ಏನು ಅನ್ನೋದನ್ನ ಪ್ರಭುಪಾದವರು ಹೇಳ್ತಾರಂತೆ. ಯಾಕಂದ್ರೆ ಈಗಾಗಲೇ ದೀಕ್ಷೆ ಅಂದ್ರೆ ಏನು ಅಂತ ಹೇಳಿ ಕೇಳಿರ್ತಾರೆ. ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಅಂತ ಪ್ರಭುಪಾದವರು ಹೇಳಿರ್ತಾರೆ. ಸೊ ಯಾಕಂದ್ರೆ ಈಗ ಪ್ರವಚನದ ಸಮಯ, ಸೊ ಯಾವ ಸಮಯದಲ್ಲಿ ಹೇಳ್ಬೇಕು ಅನ್ನೋದು ಕೂಡ ತುಂಬಾನೇ ಸಮಯ ಪ್ರಜ್ಞೆಯ ಬಗ್ಗೆ ಶ್ರೀಲ ಪ್ರಭುಪಾದವರಿಗೆ ಗೊತ್ತಿತ್ತು, ಯಾವಾಗ ಹೇಳ್ಬೇಕು, ಹೇಗೆ ಹೇಳ್ಬೇಕು ಅಂತ.
ಸೊ ಅವ್ರೊಬ್ರಿಗೆ ಹೇಳಿದ್ರೆ ಅವನೊಬ್ನೇ ತಿಳ್ಕೊಳ್ತಾನೆ, ಎಲ್ಲರೂ ಮಧ್ಯೆ ಹೇಳ್ಬೇಕು ಅಂತ ಹೇಳಿ ಆವಾಗ ಶ್ರೀಲ ಪ್ರಭುಪಾದ ಅವರು ನಾನು ಬೇರೆ ಸಮಯದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರು. ಸೊ ಆ ವಿಷಯವನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಬಹುದು. ಸೊ ದೀರ್ಘವಾಗಿ ಆ ದೀಕ್ಷೆ ಅನ್ನುವಂತ ಪದವನ್ನ ಎಳೆದು ಶ್ರೀಲ ಪ್ರಭುಪಾದ ಅವರು ಹೇಳ್ತಾರೆ. ದೀಕ್ಷೋಪದೇಶ ಅಂತಂದ್ರೆ ಸದ್ಗುರು ಶಿಷ್ಯನನ್ನ ಸ್ವೀಕರಿಸೋದು, ಮತ್ತೆ ಆ ಶಿಷ್ಯನ ಹೊಣೆಗಾರಿಕೆಯನ್ನ ತೆಗೆದುಕೊಳ್ಳೋದು, ಜವಾಬ್ದಾರಿನ ತೆಗೆದುಕೊಳ್ಳೋದು. ದೀಕ್ಷೋಪದೇಶ ಅಂತಂದ್ರೆ ಏನು? ಸದ್ಗುರು ಒಬ್ಬ ಶಿಷ್ಯನನ್ನ ಸ್ವೀಕರಿಸೋದು, ಮತ್ತೆ ಆ ಶಿಷ್ಯನ ಜವಾಬ್ದಾರಿಯನ್ನ ಪಡೀಲಿಕ್ಕೆ ಒಪ್ಪಿಕೊಳ್ಳೋದು. ಸೊ ಇದು ದೀಕ್ಷೆ. ಮತ್ತೆ ಜೊತೆಗೆ ಇಲ್ಲಿ ಶಿಷ್ಯನ ಒಂದು ಜವಾಬ್ದಾರಿ ಕೂಡ ಇರುತ್ತೆ, ಇಬ್ರು ಜವಾಬ್ದಾರಿನೂ ಇರುತ್ತೆ. ಒಂದು ಗುರುವಿನ ಜವಾಬ್ದಾರಿ, ಶಿಷ್ಯನ ಜವಾಬ್ದಾರಿ, ಇಬ್ರು ಕೂಡ ಜವಾಬ್ದಾರಿ ಆಗಿರ್ಬೇಕು. ಇಲ್ಲಿ ಈಗ ಶಿಷ್ಯನ ಜವಾಬ್ದಾರಿ ಹೇಳ್ದೆ. ಮತ್ತೆ ಈಗ ಶ್ರೀಲ ಪ್ರಭುಪಾದ ಅವ್ರು ಹೇಳ್ತಾರೆ ಶಿಷ್ಯನೂ ಕೂಡ ಸದ್ಗುರುವನ್ನ ಸ್ವೀಕರಿಸ್ಬೇಕು. ಹೇಗೆ ಸ್ವೀಕರಿಸ್ಬೇಕು ಅಂತಂದ್ರೆ ಅವನನ್ನ ಭಗವಂತನಿಂದ ನಾವು ಆರಾಧಿಸಿ ಭಗವಂತನಂತೆ ನಾವು ಪೂಜಿಸ್ಬೇಕು, ಭಗವಂತನಂತೆ ಅವನ ಆದೇಶಗಳನ್ನ ನಾವು ಒಪ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಈ ವಿಷಯ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು, ಇನ್ವರ್ಟೆಡ್ ಕಾಮನ್ ಅಲ್ಲಿದೆ. ದೀಕ್ಷೋಪದೇಶ ಅಂತಂದ್ರೆ ಏನು? ಸದ್ಗುರು ಶಿಷ್ಯನನ್ನ ಸ್ವೀಕರಿಸಿ ಶಿಷ್ಯನ ಹೊಣೆಯನ್ನ ಗುರು ತೆಗೆದುಕೊಳ್ಳೋದು, ಮತ್ತೆ ಶಿಷ್ಯನಾದವನು ಗುರುವನ್ನ ಸ್ವೀಕರಿಸಿ ಅವನು ಭಗವಂತನಂತೆ ಅವನನ್ನ ಆರಾಧಿಸೋದು, ಮತ್ತೆ ಅವ್ರು ಏನೇ ಹೇಳಿದ್ರು ಕೂಡ ಅದನ್ನ ಒಪ್ಕೊಳ್ಳೋದು, ಆ ಆದೇಶವನ್ನ ನೆರವೇರಿಸೋದು. ಸೊ ಇಷ್ಟು ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಸ್ವಲ್ಪ ನಿಂತ್ಬಿಟ್ಟು ಯಾರಿಗಾದ್ರೂ ಇದ್ರಲ್ಲಿ ಪ್ರಶ್ನೆಗಳಿದೆಯಾ ಅಂತ ಕೇಳ್ತಾರೆ. ಸೊ ಆಮೇಲೆ ಯಾರು ಕೂಡ ಕೇಳೋದೇ ಇಲ್ಲ, ಸುಮ್ನಾಗ್ಬಿಡ್ತಾರೆ. ಸೊ ಪ್ರಭುಪಾದವ್ರು ಅವ್ರ ಪ್ರಶ್ನೆಗಳು ಕೇಳ್ತಿದ್ರೆ ಗುರುವಿನ ಒಂದು ಲಕ್ಷಣ ನೋಡಿ ಹೇಗಿರುತ್ತೆ. ಸೊ ಗುರುವಿನ ಲಕ್ಷಣ ಅಂದ್ರೆ ಮಕ್ಕಳಲ್ಲಿ ಜಿಜ್ಞಾಸೆ ಇರ್ಬೇಕು, ಕೇಳ್ಬೇಕನ್ನುವಂಥದ್ದು. ಜಿಜ್ಞಾಸೆ ಇದ್ದಾಗ ಒಬ್ಬ ಗುರು ಹೇಳ್ತಾನೆ, ಆ ಜಿಜ್ಞಾಸೆ ಇಲ್ದೇ ಇದ್ರೆ ಗುರು ಏನು ಬಾಯಿ ಬಿಡಲ್ಲ. ಸೊ ಇದು ಹೇಳ್ತಾರೆ. ಸೊ ಅದನ್ನ ನಾವು ಭಗವದ್ಗೀತೆಯಲ್ಲೂ ಕೂಡ ನೋಡ್ತೇವೆ. ಯಾವಾಗಿನವರೆಗೂ ಅರ್ಜುನನಿಗೆ ಆ ಹಂಬಲ ಕಾಣಿಸ್ಲಿಲ್ಲ ಅಲ್ಲಿವರೆಗೂ ಕೇವಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತಾನೆ. ಆದ್ರೆ ಕೊನೆಗೆ ಯಾವಾಗ ನಾನು ಶಿಷ್ಯ ನೀನು ಗುರು ಅಂತ ಹೇಳಿ ಯಾವಾಗ ಒಪ್ಕೊಳ್ತಾನೋ ಅರ್ಜುನ, ಅವಾಗ ಮಾತ್ರ ಕೃಷ್ಣ ಅವನಿಗೆ ಉಪದೇಶವನ್ನ ಕೊಡ್ತಾನೆ. ಅಂದ್ರೆ ಅವಾಗ ಅವನು ಹೇಳ್ತಾನೆ, ತನ್ನ ಸಜೆಷನ್ ಅನ್ನ ಕೊಡ್ತಾನೆ. ಇಲ್ಲಾಂದ್ರೆ ಅಲ್ಲಿವರೆಗೂ ಅವನು ಕೊಟ್ಟಿರೋದಿಲ್ಲ. ಅವನು ಒಂದಾದ್ಮೇಲೆ ಏನ್ ಹೇಳ್ತಾನೆ ಅದನ್ನ ಹೇಳ್ತಾನೆ ಹೋಗ್ತಾನೆ. ಪ್ರಶ್ನೆಗಳಿಗೆ ಉತ್ತರನ ಹೇಳ್ತಾನೆ ಹೋಗ್ತಾನೆ. ಇಲ್ಲಿನೂ ಕೂಡ ಹಾಗೆ ಆಗ್ತಾ ಇದೆ. ಏನಾದ್ರೂ ಇದೆಯಾ ಅಂತ ಕೇಳ್ತಾರೆ, ಆದ್ರೆ ಶ್ರೀಲ ಪ್ರಭುಪಾದವರು ಬಾಯಿ ಬಿಡಲ್ಲ. ಅಂದ್ರೆ ಯಾರು ಬಾಯಿ ಬಿಡಲ್ಲ. ಅವಾಗ ಶ್ರೀಲ ಪ್ರಭುಪಾದರು ಸುಮ್ಮನೆ ಅಲ್ಲಿಂದ ಹೊರಗಡೆ ನಡೆದು ಹೋಗ್ಬಿಡ್ತಾರೆ. ಸೊ ಇಲ್ಲಿ ಅವ್ರಿಗೆ ಗೊಂದಲ ಪ್ರಾರಂಭ ಆಗುತ್ತೆ. ಇಲ್ಲಿ ಏನ್ ಪ್ರಾರಂಭ ಆಗುತ್ತೆ ಅಂದ್ರೆ ಭಕ್ತರೆಲ್ಲೂ ಕೂಡ ಆಶ್ಚರ್ಯ ಆಗ್ಬಿಡ್ತಾರೆ, ನಿಂತ್ ಬಿಡ್ತಾರೆ. ಏನಿದು ನಾನು ಭಗವಂತನಲ್ಲ ಅಂತ ಪ್ರತಿಪಾದಿಸ್ತಾ ಇದ್ರು, ಯಾರು ತನ್ನನ್ನ ಭಗವಂತ ಅಂತ ಹೇಳ್ಕೊಳ್ತಾರೋ ಅವರು ನಾಯಿ ಅಂತ ಹೇಳಿ ಪರಿಗಣಿಸ್ಬೇಕು ಅಂತ ಶ್ರೀಲ ಪ್ರಭುಪಾದವರು ಪ್ರವಚನಲ್ಲಿ ಹೇಳ್ತಾ ಇದ್ರು. ಮತ್ ಇದೇನಿದು ನಾವು ಶಿಷ್ಯರಾದವರು ಸದ್ಗುರುವನ್ನ ಭಗವಂತನಂತೆ ಸ್ವೀಕರಿಸ್ಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಅಲ್ಲಿ ಕೆಲವೊಂದು ಕನ್ಫ್ಯೂಸ್ ಪ್ರಾರಂಭ ಆಯ್ತು. ಇಲ್ಲಿ ತೆಗ್ತಾ ಇರೋದಂತಂದ್ರೆ ಒಂದು ತರದ ಕನ್ಫ್ಯೂಷನ್ ಅವ್ರಿಗೆ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಅವಾಗ ಹೋವರ್ಡ್ ಹೇಳ್ತಾನೆ, ಸ್ವಾಮೀಜಿ ಸುಮ್ಮನೆ ಬಾಂಬ್ ಎಸೆದಿದ್ದಾರೇನೋ ಅಂತ ಹೇಳಿ ಹೋವರ್ಡ್ ಹೇಳ್ತಾರೆ. ಅವಾಗ ಅವರು ಕೀತ್ ತುಂಬಾನೇ ಹತ್ತಿರದವನಾಗಿದ್ದ. ಸೊ ಕೀತ್ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ಇದು ಕೀತ್ಗೆ ಏನಾದ್ರೂ ಗೊತ್ತಿರ್ಬೋದು, ಯಾಕಂದ್ರೆ ಅವ್ನು ತುಂಬಾನೇ ಜಾಣ. ಸೊ ಅವನನ್ನ ನಾವು ಸಂಪರ್ಕಿಸಿದ್ರೆ ಇದ್ರ ಬಗ್ಗೆ ಈಗೇನ್ ಅವರು ಹೇಳಿದ್ರಲ್ಲ ಆ ವಿಷಯ, ಅದ್ರ ಬಗ್ಗೆ ನಾವು ತಿಳ್ಕೊಬಹುದು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಆದ್ರೆ ಕೀತ್ ಆ ವೇಳೆಯಲ್ಲಿ ಆಸ್ಪತ್ರೆಯಲ್ಲಿ ಇರ್ತಾನೆ. ಸೊ ಅವ್ರ ತಮ್ಮೊಳಗೆ ಮಾತಾಡ್ಕೊಳ್ತಾ ಇರ್ತಾರೆ. ಸೊ ನಮ್ಮ ಸಂದೇಹ ಹೋಗ್ಬೇಕಂದ್ರೆ ನಾವು ಕೀತ್ ಜೊತೆಗೆ ಮಾತಾಡ್ಬೇಕು ಅಂತ ಹೇಳಿ ಎಲ್ರು ಕೂಡ್ಕೊಂಡು ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋಗಿ ಕೀತ್ಗೆ ಭೇಟಿ ಆಗ್ತಾರೆ. ಸೊ ಕೀತ್ಗೆ ಅಲ್ಲಿ ಇರುವಂತ ನಡೆದಿರುವಂತ ಎಲ್ಲ ಘಟನೆಯನ್ನ ತಿಳಿಸಿದಾಗ ಆವಾಗ ಕೀತ್ ಹೇಳ್ತಾನೆ, ಈಗ ನಮ್ಗೆ ಅಂದ್ರೆ ಉಳಿದವರೆಲ್ಲ ಹೇಳ್ತಾರೆ, ಈಗ ನಮ್ಗೆ ದೀಕ್ಷೋಪದೇಶ ತಗೋಬೇಕೋ ಗೊತ್ತಾಗ್ತಾ ಇಲ್ಲ, ನೀನೇ ಹೇಳು ಅಂತ ಹೇಳಿ ವ್ಯಾಲಿ ಮತ್ತೆ ಸಂದೇಹಗ್ರಸ್ತನಾಗಿ ಕೀತ್ಗೆ ಕೇಳ್ತಾನೆ. ಅವಾಗ ಒಳ್ಳೇದು, ಅವಾಗ ಕೀತ್ ಹೇಳ್ತಾನೆ, ಸೊ ಒಳ್ಳೇದು, ಅವ್ರು ಹೇಳಿದ್ದನ್ನೆಲ್ಲ ಒಪ್ಪಿಕೊಳ್ಳುವ ಮೂಲಕ ನೀವು ಈಗಲೇ ಎಲ್ಲಾನು ಕೂಡ ಮಾಡ್ತಾ ಇದ್ದೀರಾ. ಈಗ ಪ್ರಭುಪಾದ ಅವ್ರು ಹೇಳ್ತಾ ಇರೋ, ಸ್ವಾಮೀಜಿ ಅವ್ರು ಹೇಳ್ತಾ ಇರೋ ಎಲ್ಲಾ ಆದೇಶಗಳನ್ನ ನೀವು ಪಾಲನೆ ಮಾಡ್ತಾ ಇದ್ದೀರಾ. ಅವ್ರು ಹೇಳಿರೋದಕ್ಕೆಲ್ಲನೂ ಕೂಡ ನೀವು ಒಪ್ಕೊಳ್ತಾ ಇದ್ದೀರಾ. ಸೊ ಆಲ್ರೆಡಿ ನೀವು ಅದನ್ನ ಪಾಲಿಸ್ತಾ ಇದ್ದೀರಾ, ಮತ್ತೇನ್ ಇದು ಸೆಪರೇಟ್ ಪಾಲಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೀತ್ ಉತ್ತರಿಸ್ತಾನೆ. ಮತ್ತೆ ಇದನ್ನ ಕುರಿತಾಗಿ ನೀವು ಇನ್ನೂ ಹೆಚ್ಚು ಬೇಕು ಅಂತಂದ್ರೆ ನೀವು ಸ್ವಾಮೀಜಿ ಅವ್ರ ಜೊತೆಗೆ ಮಾತಾಡ್ಬೇಕು ಅಂತ ಹೇಳಿ ಕೀತ್ನು ಕೂಡ ಸ್ವಾಮೀಜಿ ಅವರ ಮೇಲೆ ತಿಳಿಸ್ಬಿಡ್ತಾನೆ, ನೀವು ಅವರಿಂದ ಕೇಳ್ಬೇಕು ಅಂತ ಹೇಳಿ. ಸೊ ಎಲ್ರು ಕೂಡ ಯೋಚನೆ ಮಾಡ್ತಾರೆ, ದೀಕ್ಷೆಗಿಂತ ಮುಂಚೆ ಒಂದು ಸಲಹೆಯನ್ನ ನಾವು ಪಡ್ಕೊಳ್ಬೇಕು. ಮತ್ತೆ ಎಲ್ರು ಕೂಡ ದೇವಾಲಯಕ್ಕೆ ಮರಳಿ ಮತ್ತೆ ಪ್ರಭುಪಾದ ಅವ್ರನ್ನ ಸಂಪರ್ಕಿಸ್ತಾರೆ. ಯಾಕಂದ್ರೆ ಕೀತು ಕೂಡ ಹೇಳ್ತಾನೆ, ಉಳಿದವ್ರೆಲ್ರು ಕೂಡ ಮತ್ತೆ ನಾವು ಅವರನ್ನೇ ಭೇಟಿ ಆದ್ರೆ ಒಳ್ಳೇದು ಅಂತ ಹೇಳಿ ಸ್ವಾಮೀಜಿ ಕಡೆಗೆ ಹೋಗ್ತಾರೆ. ಆಮೇಲೆ ಹೋವರ್ಡ್ ಹೇಳ್ತಾನೆ ಪ್ರಭುಪಾದ ಅವ್ರಿಗೆ, ಸೊ ನೀವು ಬೆಳಗ್ಗೆ ಹೇಳಿದ್ರಲ್ಲ ಅದ್ರ ಅರ್ಥ ಏನು ಅಂತ ಹೇಳಿ ಇನ್ನೊಮ್ಮೆ ಹೇಳಿ, ನಾವು ಸದ್ಗುರುವನ್ನ ಭಗವಂತನಂತ ಒಪ್ಕೊಳ್ಬೇಕಾ ಅಂತ ಹೇಳಿ ಕೇಳ್ತಾನೆ.
ಹೋವರ್ಡ್. ಆವಾಗ ಆತ ಭಗವಂತನ ಪ್ರತಿನಿಧಿ, ಭಗವಂತನಷ್ಟೇ ಗೌರವವನ್ನ ನಾವು ಅವನಿಗೆ ಕೊಡ್ಬೇಕು. ಸೊ ಅಂತ ಪ್ರಭುಪಾದರು ಶಾಂತವಾಗಿ ಉತ್ತರವನ್ನ ಕೊಡ್ತಾರೆ, ಬೇರೆ ಏನೂ ಹೇಳಲ್ಲ. ಅವನು ಭಗವಂತನ ಪ್ರತಿನಿಧಿ, ಭಗವಂತನಷ್ಟೇ ನೀವು ಗೌರವವನ್ನ ಕೊಡ್ಬೇಕು. ಸೊ ಹಾಗಾದ್ರೆ ಅವನು ಭಗವಂತನಲ್ಲ ಅಂತ ಅರ್ಥ ಅಂತ ಮತ್ತೆ ಹೋವರ್ಡ್ ಹೇಳ್ತಾನೆ. ಹೌದು, ಅಲ್ಲ, ಅವನು ಭಗವಂತನಲ್ಲ, ಭಗವಂತನಂತೆ. ಭಗವಂತನ ಸದ್ಗುರು ಅನ್ನೋದು ಭಗವಂತನ ಒಬ್ಬ ಪ್ರತಿನಿಧಿ. ಆದ್ದರಿಂದ ಭಗವಂತನಷ್ಟೇ ಉತ್ತಮನಾಗಿದ್ದಾನೆ. ಯಾಕೆ ಅಷ್ಟೇ ಉತ್ತಮನಾಗಿದ್ದಾನೆ ಅಂತಂದ್ರೆ ಆತ ಪ್ರಾಮಾಣಿಕ ಶಿಷ್ಯನಿಗೆ ಭಗವಂತನನ್ನ ಕರುಣಿಸ್ತಾನೆ. ಈಗ ಯಾರು ಶಿಷ್ಯನಿರ್ತಾನೋ ಅವನ್ಗೆ ಭಗವಂತ ಬೇಕು ಅಂತಂದ್ರೆ ಭಗವಂತ ನೇರವಾಗಿ ಆ ಶಿಷ್ಯನಿಗೆ ಸಿಗಲ್ಲ, ಗುರುವಿನ ಮೂಲಕನೇ ಸಿಗೋದು. ಅದಕ್ಕಾಗಿ ಗುರು ಮಧ್ಯದಲ್ಲಿ ಇದ್ಕೊಂಡು ಅಂತ ಪ್ರಾಮಾಣಿಕ ಶಿಷ್ಯನಿಗೆ ಭಗವಂತನನ್ನ ಕರುಣಿಸ್ತಾನೆ. ಈಗ ಸ್ಪಷ್ಟವಾಯಿತೆ ಅಂತ ಶ್ರೀಲ ಪ್ರಭುಪಾದರು ಕೇಳ್ತಾರೆ. ಸೊ ಅವಾಗ ಖುಷಿ ಆಗುತ್ತೆ, ಸ್ವಲ್ಪ ಅರ್ಥ ಆದಾಗ ಅನ್ಸುತ್ತೆ. ಸೊ ಇನ್ನು ಮುಂದೆ ಈ ಒಂದು ಜಾನ್ ಅನ್ನುವಂತ ಒಬ್ಳು ಮಹಿಳೆ, ಈಗ ಎಲ್ರು ಕೂಡ ಅಲ್ಲಿ ಉಪವಾಸ ಮಾಡ್ತಾ ಇದ್ದಾರೆ. ಸೊ ಉಪವಾಸ ಮಾಡಿ ಅವ್ರಿಗೆ ದೈಹಿಕ ಆಯಾಸ ಆಗತ್ತೆ, ಯಾರು ಉಪವಾಸ ಮಾಡಿರ್ಲಿಲ್ಲ. ಸೊ ಆಕೆಗೆ ಇನ್ನಷ್ಟು ಹೊತ್ತಿಗೆ ಏನ್ ನಾನ್ ಬಿದ್ದೋಗ್ತೀನೋ ಏನೋ ಅಂತ ಆಗತ್ತೆ. ಸೊ ಆಕೆ ತಿನ್ನುವ ಕುರಿತಾಗೇನೆ ಯೋಚನೆ ಮಾಡ್ತಾ ಇರ್ತಾಳೆ. ಸೊ ಅವಾಗ ದೂರ್ತಾಳೆ. ಸೊ ಪ್ರಭುಪಾದರು ಅವಳ ಮೇಲೆ ನಿಯಮ ಹೇರ್ತಾರೆ ಮತ್ತೆ, ಸೊ ಸ್ವಲ್ಪ ತಾಳು ಅಂತ ಹೇಳಿ. ಸೊ ಆದ್ರೆ ಅವಳು ಹಸಿವು ತಡಿಲಿಕ್ಕೆ ಆಗದೆ ಎದ್ದು ಹೊರಟು ಹೋಗ್ಬಿಡ್ತಾಳೆ. ಸೊ ಇಲ್ಲಿವರೆಗೂ ಆಗಿದೆ. ಸೊ ಇನ್ನ ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಇದನ್ನೇ ಮುಂದುವರಿಸ್ತಾ, ಯಾಕಂದ್ರೆ ಇದು ಕೃಷ್ಣ ಜನ್ಮಾಷ್ಟಮಿ ದಿನದಂದು ಅಲ್ಲಿ ದೀಕ್ಷೆಯ ಒಂದು ಉಪದೇಶ ನಡೀತಾ ಇದೆ. ಸೊ ಅದರ ಕುರಿತಾಗಿ ಮತ್ತೆ ಅಂತ್ಯದವರೆಗೂ ಕೂಡ ಏನಾಯ್ತು, ಎಷ್ಟು ಜನ ದೀಕ್ಷೆ ತಗೊಂಡ್ರು, ದೀಕ್ಷೆ ತಗೊಂಡವರ ಹೆಸರು ಏನು, ಇದು ಒಂದು ದೀಕ್ಷೆಗೆ ಇರುವಂತಹ ಮೊದಲ ಭಿನ್ನಹ ಅಂತ ಹೇಳ್ತಾರೆ. ಸೊ ಮೊದಲ ದೀಕ್ಷೆಯ ಪ್ರಧಾನ. ಸೊ ಅಲ್ಲಿ ಯಾರ್ಯಾರಿದ್ರು ಅನ್ನೋದನ್ನ ನಾಳೆ ನೋಡೋಣ, ನಾಳೆಗೆ ನಮ್ಗೆ ಗೊತ್ತಾಗುತ್ತೆ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಹರೇ ಕೃಷ್ಣ. ಧನ್ಯವಾದಗಳು ನಾಗವೇಣಿ ಮಾತಾಜಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಯಾರೆಲ್ಲ ಅಟೆಂಡೆನ್ಸ್ ಹಾಕಿಲ್ವೋ ಅಟೆಂಡೆನ್ಸ್ ನ ಹಾಕಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ.